ನಮೋ ಭಗವತೆ ವಾಸುದೇವಾಯ. ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುಃ ಸಾಕ್ಷಾತ್ ಮಹೇಶ್ವರಃ ಗುರುರೇವ ಜಗತ್ಸರ್ವಂ ತಸ್ಮೈ ಶ್ರೀ ಗುರವೇ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರೂಪಿಣೀ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ. ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಜಾತರವೋಭಿನೇದುಸ್तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಸಚ್ಚಿದಾನಂದರೂಪಾಯ ವಿಶ್ವೋತ್ಪತ್ಯಾದಿಹೇತವೇ ತಾಪತ್ರಯ ವಿನಾಶಾಯ ಶ್ರೀಕೃಷ್ಣಾಯ ವಯಂ ನಮಃ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾರ್ಥೇನೇ ಬ್ರಹ್ಮಹೃದಾಯಾದಿಕವಯೇ ಮುಹ್ಯಂತಿ ಯತ್ಸೂರಯಃ. ತೇಜೋವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮಃ ಪ್ರೋಜ್झितकैतवोऽत्र परमो निर्मत्सराणां सतां वेद्यं वास्तवमत्र वस्तु शिवदन्तापत्रयोन्मूलनं. श्रीमद्भागवते महामुनिकृते किं वा परैरीश्वरः सद्यो हृद्यवरुध्यते अत्र कृतिभिः शुश्रूषभिस्तत्क्षणात्. निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः. प्रह्लादनारदपराशरपुण्डरीकव्यासाम्बरीशशुकशौनकभीष्मदाभ्यां रुक्माङ्गदार्जुन उवसिष्ठविभीषणादीन् पुण्यानिमान् परमभागवतान् स्मरामि. पीताम्बरङ्करविराजितशङ्खचक्रं कौमोदकीं सरसिजं करुणासमुद्रं राधासहायमतिसुन्दरमन्दहासं वातालयेशमनिशं हृदि भावयामि. ಶ್ರೀಮದ್ಭಾಗವತ ಸಪ್ತಾಹ ಯಜ್ಞದ ಮಂಗಲಮಯವಾದಂತಹ ಸಮರ್ಪಣೆಯ ದಿನದಲ್ಲಿ ನಾವಿದ್ದೇವೆ. ಆರಾಧ್ಯ ದೈವವಾದಂತಹ ಸಪರಿವಾರ ಗೋಪಾಲಕೃಷ್ಣ ಸ್ವಾಮಿಯ ದಿವ್ಯ ಚರಣಗಳಿಗೆ ಪೊಡಮಟ್ಟು ಮಂಗಲಮಯವಾದಂತಹ ವಾತಾವರಣದಲ್ಲಿರುತ್ತಾ ಜೀವನವನ್ನೆಲ್ಲ ಮಂಗಲಮಯವನ್ನಾಗಿಸಬೇಕು ಅಂತ ಹಾತೊರೆಯುತ್ತಾ ಇರುವಂತಹ ಸಜ್ಜನ ಬಂಧುಗಳಿಗೂ ನಮಿಸುತ್ತಾ ಈ ದಿನದ 7ನೇ ದಿನದ ಕಥಾಪ್ರವಚನವನ್ನು ಯಥಾಶಕ್ತಿ ಯಥಾಸಾಧ್ಯ ಯಥಾಮತಿ ಮಾಡುವುದಕ್ಕೆ ಪ್ರಯತ್ನಿಸ್ತಾ ಇದ್ದೇವೆ. ಬಹುದಿನ ವ್ಯಯ ಸಾಧ್ಯವಾಗುವಂತಹ ಒಂದು ಯಜ್ಞ ಈ ಕಲಿಯುಗದಲ್ಲಿ ಸಪ್ತಾಹ ಯಜ್ಞ. ಈ ಯಜ್ಞಕ್ಕೆ ನಾವು ನಮ್ಮನ್ನು ಸಮರ್ಪಿಸಿಬಿಡಬೇಕು ಅನ್ನುವುದನ್ನು ಮೊನ್ನೆಯಿಂದ ಹೇಳ್ತಾ ಇದ್ದೇವೆ. ಆಜುರು ಯಜ್ಞೇನ ಕಲ್ಪತಾಂ. ಆಯುಷ್ಯ ಅನ್ನುವಂಥದ್ದು ಅದು ಯಜ್ಞರೂಪದಲ್ಲಿ ವಿನಿಯೋಗ ಆಗಬೇಕು, ಅರ್ಥಾತ್ ತ್ಯಾಗರೂಪದಲ್ಲಿ ವಿನಿಯೋಗ ಆಗಬೇಕು. ಎಲ್ಲಿಗೆ ಅಂತ ಕೇಳಿದರೆ ಎಲ್ಲಿಂದ ಬಂದಿದೆಯೋ ಅಲ್ಲಿಗೆ ಅದು ಸಮರ್ಪಿತವಾಗಬೇಕು. ಆಯುಷ್ಯ ಸಮರ್ಪಿತವಾಗುವುದು ಅಂತಂದರೆ ಇನ್ನೊಂದು ಅರ್ಥದಲ್ಲಿ ದೇಹ ಸಮರ್ಪಿತವಾಗುವುದು ಅಂತಲೇ ಅರ್ಥ. ಅದಾಗುವಂತಹ ಒಂದು ಪುಣ್ಯ ಸಂದರ್ಭ ನಮಗೆ ಒದಗಿ ಬಂದಿದೆ. ಈ ಮಣ್ಣು ಅತ್ಯಂತ ಪವಿತ್ರವಾಗಿದೆ. ಇಂದಿಗೆ ಹೆಮ್ಮೆಯಾಗ್ತದೆ. ಅನೇಕ ವರ್ಷಗಳಿಂದ ಬೇಗುದಿ ಬಿದ್ದಿದ್ದಂತಹ ಒಂದು ಭೂಮಿ ಸಪ್ತಾಹ ಯಜ್ಞಕ್ಕೆಂದೇ ಇಲ್ಲವಾದರೆ
ಅವುಗಳಿಷ್ಟು ಸಮಯ ಬಾಲಾಲಯದಲ್ಲಿ ಕೂತುಕೊಳ್ಳುವ ದೈವಗಳೇ ಅಲ್ಲ. ಎಷ್ಟು 1 ವರ್ಷ ಆಯಿತಾ? ಬಹಳ ಅಪರೂಪ, ಅಪರೂಪದಲ್ಲಿ ಅಪರೂಪ. ಆ ದೈವಗಳಿಗೆ ಇಲ್ಲೊಂದು ಮಹಾಯಜ್ಞ ಆಗಬೇಕು, ಸಪ್ತಾಹ ಯಜ್ಞ ಆಗಬೇಕು ಅನ್ನುವಂತಹ ಚಿತ್ತ ಇದ್ದ ಕಾರಣ ಇವತ್ತು ಅವರಲ್ಲಿದ್ದಾರೆ. ಅವರ ಸಮ್ಮುಖದಲ್ಲಿ ನಾವು ಇವತ್ತು ಈ ಯಜ್ಞವನ್ನು ಮಾಡಿ ಮಂಗಲವನ್ನು ಮಾಡ್ತಾ ಇದ್ದೇವೆ. ಇದು ನಮಗೊಂದು ಪುಣ್ಯದ ಸಂದರ್ಭ, ನಾವೆಲ್ಲ ಸಾಕ್ಷಿಗಳಾಗಿದ್ದೇವೆ. ಇದು ಇನ್ನೂ ಇಂಥದ್ದು ಆಗ್ತಾ ಇರ್ಬೋದು. ಇವಾಗ ಆ ದೈವಗಳು ಅಲ್ಲಿದ್ದುಕೊಂಡು ಇದನ್ನು ಮಾಡಿಸಿದರು ಅಂತಾದರೆ ನಾಡಿದ್ದಿಂದ ಇಲ್ಲಿದ್ದುಕೊಂಡು ಮಾಡಿಸ್ತವೆ. ಆ ಭಾಗ್ಯವನ್ನು ನಮಗೆ ಕೊಡಲಿ, ಈ ಮಣ್ಣಿಗೆ ಕೊಡಲಿ, ಈ ವಠಾರದವರಿಗೆ ಕೊಡಲಿ. ಇವತ್ತು ಕೊನೆಯ ಭಾಗ, ಹೆಚ್ಚು ಸಮಯ ಮಾತಾಡುವುದಿಲ್ಲ. ಪ್ರಧಾನ ಭಾಗವನ್ನು ಮಾತ್ರ ಹೇಳ್ತೇವೆ. ಒಂದು, ಈ ಭಾಗದಲ್ಲಿ ಶೀಘ್ರವಾಗಿ ಗತಿ ಸಾಗುವುದಿಲ್ಲ. ನಾವು ಇಲ್ಲಿ ಏನೋ ಕೆಲವೊಂದಷ್ಟು ಹಂತದಲ್ಲಿ ಎಲ್ಲಿಗೋ ಹೋಗಿಬಿಡ್ತೇವೆ, ಮುಂದೆ ಗೊತ್ತಾಗೋದಿಲ್ಲ ಏನು ಅಂತ. ಆ ಭಾಗ ಇದು. ನಮಗೆ ಸಮಯವೂ ಅಷ್ಟೇ ಪ್ರಾಮುಖ್ಯವನ್ನು ಹೊಂದಿದ ಕಾರಣ ಮುಂದಿನ ಎಲ್ಲ ದೃಶ್ಯಗಳು ನಮ್ಮ ಕಣ್ಣು ಮುಂದೆ ಇರುವ ಕಾರಣ ನಾಳೆ ನಾಡಿದ್ದಿದ್ದು ಎಲ್ಲ, ಹಾಗಾಗಿ ಸೂಕ್ಷ್ಮವಾಗಿ ಮಾತಾಡಿ ಬಿಡ್ತೇವೆ. ಅದರ ಬಗ್ಗೆ ವಿಸ್ತಾರವಾಗಿ ನಾವು ಮಾತಾಡಿದಂತಹ ವಿಡಿಯೋಗಳು ಸುಮಾರಷ್ಟಿವೆ. ಅದನ್ನು ಕೇಳಿ ಅಂತ ಹೇಳುವುದಲ್ಲ, ಇಲ್ಲೀಗ ಸಮಯದ ಅಭಾವ ಸ್ವಲ್ಪ ಮಟ್ಟಿಗಿರುವ ಕಾರಣ ವಿಸ್ತಾರವಾಗಿ ಮಾತಾಡಿದಂತಹ 7ನೇ ದಿವಸದ ಪ್ರವಚನಗಳು ಯೂಟ್ಯೂಬಿನಲ್ಲಿ ನಮ್ಮದು ಕೆಲವೊಂದಷ್ಟು ಸಪ್ತಾಹಗಳದ್ದಿವೆ, ಅದನ್ನು ಕೇಳ್ಬೋದು. ನಿನ್ನೆಯ ದಿನ ಆ ಬೇಡನೊಬ್ಬ ಕೃಷ್ಣನಿಗೆ ಬೇಕಾಗಿ ಬಂದ. ಚೂರಾದ ಒನಕೆಗಳಲ್ಲಿ ಉಳಿದಂತಹ ಒಂದು ಕಬ್ಬಿಣದ ಚೂರನ್ನು ತನ್ನ ಬಾಣದ ತುದಿಗೆ ಸಿಕ್ಕಿಸಿದ ಅನ್ನುವಲ್ಲಿಗೆ ನಿನ್ನೆ ವಿರಮಿಸಿದ್ದೆವು. ಇವತ್ತು ಅದಲ್ಲಿಯೇ ರಮಿಸುವಂತಹ ಆಸಕ್ತಿ ಉಂಟು, ಆದರೆ ವಿರಮಿಸುವುದು ಯಾವಾಗ? ಸಮಯ ಅಷ್ಟೇ ಇರುವುದು. ಹೇಳ್ತಾ ಇದ್ದರೆ ಹೇಳ್ತಾನೇ ಇರಬೇಕು ಅಂತ ಅನಿಸ್ತದೆ, ಅಷ್ಟು ಅದು ಒಳಗಡೆ ಹೊಕ್ಕಿ ಹೋಗ್ತದೆ ಮಾತಾಡ್ತಾ ಇದ್ದರೆ. ಹಾಗಾಗಿ ಇವತ್ತು ಹೊರಗಿಂದಲೇ ಮಾತಾಡಿ ಮುಗಿಸ್ತೇವೆ ನಾವು. ಭಗವಾನ್ ಜ್ಞಾತಸರ್ವಾರ್ಥ, ಎಲ್ಲವನ್ನೂ ತಿಳಿದಂಥವನು ಭಗವಂತ. ಅವನಿಗೆ ಅದನ್ನು ಸರಿ ಮಾಡ್ಬೋದಿತ್ತು, ನಿವಾರಣೆ ಮಾಡ್ಬೋದಿತ್ತು. ವಿಪ್ರಶಾಪವನ್ನು ಮಾಡಲಿಲ್ಲ. ಅವನಿಗೆ ಬೇಕಾಗಿದ್ದರೆ ಅಲ್ವ ಮಾಡೋದು. ಅವನಿಗೆ ಬೇಡ ಅಂತಂದ ಮೇಲೆ ನಾವು ಯಾರೇ ಆದರೂ ಅಲ್ಲಿ ಮಾತಾಡಲಿಕ್ಕೆ ಗೊತ್ತಿಲ್ಲ. ಸರಿ, ಅಲ್ಲಿ ಅದಾದ ಮೇಲೆ ದ್ವಾರಕೆಯಲ್ಲಿ ಯಾವುದು ಕೂಡ ಸರಿ ಇರುವುದಿಲ್ಲ. ಎಲ್ಲ ಏರುಪೇರು, ಉತ್ಪಾತಗಳು ಎಡೆಯಲ್ಲಿ, ಒಟ್ಟು ಮಾನಸಿಕ ಅಶಾಂತಿ, ಕ್ಷೋಭೆ. ಇದು ಬಂದರೆ ಜೀವನದಲ್ಲಿ ಮತ್ತೆ ಯಾವುದೂ ಬೇಡ ಅಂತ ಅನಿಸ್ತದೆ. ಆದರೆ ಅದರ ಬಗ್ಗೆ ಅರಿವಾದರೆ ಸರಿ, ಜೀವನದಲ್ಲಿ ಯಾವುದು ಬೇಡ ಅಂತ ಅನಿಸೋದು. ಕೆಲವರಿಗೆ ಇಷ್ಟೆಲ್ಲ ಆಪತ್ತುಗಳು ಸಮಸ್ಯೆಗಳು ಬಂದರೂ ಕೂಡ ಅರಿವಾಗದೇ ಇರುವಾಗ ಅದಲ್ಲಿಯೇ ಇರ್ತಾರೆ ಮತ್ತೆ ಬಿದ್ದುಕೊಂಡು. ಇಲ್ಲಿ ಈ ರೀತಿಯ ಉತ್ಪಾತಗಳು ದಿನದಿಂದ ದಿನಕ್ಕೆ ಒಂದೊಂದು ರೀತಿಯದ್ದು ಬರ್ತಾ ಇದ್ದಾವೆ. ಆ ಸಮಯದಲ್ಲಿ ವಸುದೇವನಿಗೆ ಈ ಮಹಾತ್ಮನ ಕುರಿತಾದಂತಹ ಸಂಗತಿಗಳೆಲ್ಲ ಅರಿವಾಯಿತು. ಅಲ್ಲಿ ಅವನು ಆತ್ಮಜ್ಞಾನವನ್ನು ಪಡೆಯುವ ಹಂಬಲ,
ಅಧಿಕವಾಗ್ತದೆ ವಸುದೇವನಿಗೆ. ಅಧಿಕವಾದ ಕಾಲಕ್ಕೆ ಅವನಿಗೆ ಕೆಲವೊಂದಷ್ಟು ಮಹಾತ್ಮರು ಬಂದು ಆತ್ಮಜ್ಞಾನವನ್ನು ಉಪದೇಶ ಮಾಡ್ತಾರೆ. ಅವ ಶಾಂತನಾಗ್ತಾನೆ. ಕರ್ಮಬಂಧಗಳೆಲ್ಲ ತೊಳೆದು ಹೋಯಿತು. ತದನಂತರ ಇನ್ನೇನು ಕೆಲವೇ ದಿನಗಳಲ್ಲಿ ಯಾದವ ಕುಲ ಸರ್ವನಾಶದತ್ತ ಸಾಗ್ತದೆ. ತನ್ನ ಅವತಾರದ ಕಾರ್ಯ ಸಮಾಪ್ತಿಯಾಗ್ತದೆ ಅಲ್ಲಿಗೆ ಅನ್ನುವ ಆಲೋಚನೆಯಲ್ಲಿ ಇದ್ದಾನೆ ಶ್ರೀಕೃಷ್ಣ ಸ್ವಾಮಿ. ಮೇಲಿನ ಲೋಕದವರಿಗೆ ತಲೆಬಿಸಿ ಆಗ್ತಾ ಉಂಟು. ಈ ಕೃಷ್ಣ ಇನ್ನು ಭೂಲೋಕದಲ್ಲಿ ಇರ್ತಾನೆಯೋ ಅಂತ, ನಮ್ಮಲ್ಲಿಗೆ ಬರಲಿಕ್ಕಿಲ್ವ ಇನ್ನು, ಏನು ಸಂಗತಿ ಅಂತ. ಹಾಗಾಗಿ ಅವನನ್ನು ಒಂದು ಸಲ ನೆನಪು ಮಾಡಿದರೆ ಒಳ್ಳೆಯದು ಅಂತ ಹೇಳಿಕೊಂಡು ಬ್ರಹ್ಮಾದಿ ದೇವತೆಗಳೆಲ್ಲ ಬರ್ತಾರೆ. ಬಂದರು, ದ್ವಾರಕೆಗೆ ಬಂದರು. ಹೇಳ್ತಾರೆ, ಬ್ರಹ್ಮ ಎಲ್ಲ ದೇವತೆಗಳನ್ನು ಸೇರಿಸಿಕೊಂಡು ಮಾತಾಡ್ತಾ ಇದ್ದಾನೆ. ಅಂದು ಭೂಮಿಯ ಭಾರವನ್ನು ಇಳಿಸಬೇಕು ಅಂತ ಹೇಳಿಕೊಂಡು ನಾವೆಲ್ಲ ಬಂದು ನಿನ್ನಲ್ಲಿ ಪ್ರಾರ್ಥನೆಯನ್ನು ಮಾಡಿದೆವು. ಆ ಪ್ರಾರ್ಥನೆಯನ್ನು ಮನ್ನಿಸಿ ಭೂಲೋಕದಲ್ಲಿ ನೀ ಅವತರಿಸಿದೆ. ಕೃಷ್ಣಾಭಿಧಾನದಿಂದ ಅವತರಿಸಿ ಅನೇಕ ಮಹತ್ಕಾರ್ಯಗಳನ್ನು ಮಾಡುತ್ತಾ ಮಾಡುತ್ತಾ ಇಂದಿಗೆ 125 ವರ್ಷಗಳಾದವು. ಎಲ್ಲೆಲ್ಲಿ ಅಧರ್ಮ ತಾಂಡವಾಡ್ತಾ ಇತ್ತು ಅಲ್ಲೆಲ್ಲ ಅಧರ್ಮವನ್ನು ನಾಶ ಮಾಡಿ ಧರ್ಮಸ್ಥಾಪನೆಯನ್ನು ಮಾಡಿ ಸಜ್ಜನರು ಉಸಿರಾಡುವ ಹಾಗೆ ಮಾಡಿದಿ ಸ್ವಾಮಿ. ನಿನ್ನದ್ದಾದಂತಹ ಆ ಕೀರ್ತಿ ಲೋಕದಲ್ಲೆಲ್ಲ ಹರಡುತ್ತಾ ಸದ್ಭಕ್ತರು ಅದನ್ನೇ ಕೀರ್ತನೆ ಮಾಡುತ್ತಾ ಆನಂದದಿಂದ ಇದ್ದಾರೆ. ಇವಾಗ ಇನ್ನೇನು ನಿನ್ನ ಕಾರ್ಯ ಪರಿಸಮಾಪ್ತಿ ಆಗ್ತಾ ಉಂಟು. ನಿನ್ನದ್ದಾದ ಯಾದವ ಕುಲ, ನೀ ಅವತರಿಸಿದಂತಹ ಆ ಕುಲ ಇವತ್ತು ವಿಪ್ರಶಾಪದಿಂದ ಉರಿಯುತ್ತಾ ಇರುವುದು ಕಾಣ್ತಾ ಇದೆ. ಅದಾದ ಮೇಲೆ ನೀನು ನಿನ್ನದ್ದಾದ ಸ್ವಧಾಮಕ್ಕೆ ವೈಕುಂಠ ಲೋಕಕ್ಕೆ ಬರಬೇಕು. ಅಲ್ಲಿದ್ದುಕೊಂಡು ನಮ್ಮನ್ನು ಲೋಕಪಾಲಕರನ್ನು ಎಲ್ಲರನ್ನೂ ಕಾಪಾಡಬೇಕು ಅಂತ ಕೈ ಮುಗಿದು ಬೇಡಿಕೊಳ್ತಾರೆ ಬ್ರಹ್ಮಾದಿ ದೇವತೆಗಳು. ನೀವು ಹೇಳಿದ್ದೆಲ್ಲವೂ ನನಗೆ ಅರ್ಥ ಆಗಿದೆ, ನಾನು ನಿರ್ಧಾರ ಮಾಡಿದ್ದೇನೆ. ಇನ್ನು ಕೆಲವೇ ದಿವಸಗಳಲ್ಲಿ ಈ ಯಾದವ ಕುಲ ಸರ್ವನಾಶವಾಗ್ತದೆ. ಆಮೇಲೆ ನಾನು ನನ್ನದ್ದಾದಂತಹ ವೈಕುಂಠ ಲೋಕಕ್ಕೆ ಬರ್ತೇನೆ. ಈಗ ನಾನಿದನ್ನು ಮಾಡದೇ ಇದ್ದರೆ, ಯಾದವ ಕುಲ ನಾಶ ಹೇಳುವಂಥದ್ದನ್ನು ಮಾಡದೇ ಇದ್ದರೆ ನಾಳೆ ಲೋಕದಲ್ಲಿ ಉತ್ಪಾತ ಉಂಟಾದೀತು. ಹಾಗಾಗಿ ಅದನ್ನೊಂದು ಪರಿಪೂರ್ಣ ಒಂದು ಮಂಗಲ ಮಾಡಿ ಬರ್ತೇನೆ ಅಂತ. ಸರಿ, ಬ್ರಹ್ಮಾದಿ ದೇವತೆಗಳು ಹೋದರು. ಹೋದಲ್ಲಿಗೆ ಮತ್ತೆ ಮತ್ತೆ ಉತ್ಪಾತಗಳು ದ್ವಾರಕೆಯಲ್ಲಿ. ಏನು ಮಾಡುವುದು? ಇನ್ನೇನು ಭಗವಂತ ಹೇಳ್ತಾನೆ, ಯಾರೂ ಕೂಡ ಇಲ್ಲಿ ನಿಲ್ಲಬಾರದಿನ್ನು. ಪ್ರಭಾಸ ಹೇಳುವಂತಹ ಪುಣ್ಯಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಬ್ರಾಹ್ಮಣರ ಆರಾಧನೆ ಮಾಡಬೇಕು, ದೇವತೆಗಳ ಆರಾಧನೆ ಮಾಡಬೇಕು. ಅದು ಒಂದೇ ನಮಗೆ ಇರುವಂತಹ ಮಾರ್ಗ. ವಿಪ್ರಶಾಪದಿಂದ ದೂರ ಆಗ್ತದ ನೋಡಲಿಕ್ಕೆ. ಸರಿ ಅಂತ ಹೇಳಿ ಎಲ್ಲರೂ ಕೂಡ ಹೋದರು. ಅಲ್ಲಿ ನಿಂತಹ ಉದ್ಧವನಿಗೆ ಕಾಣ್ತದೆ ಈ ಸಂಗತಿ ಎಲ್ಲ. ಇವರು ಹೋಗುವುದು, ಈ ಕೃಷ್ಣ ನಿರ್ಯಾಣದತ್ತ ಸಾಗ್ತಾನೆ, ನಿರ್ಯಾಣ ಹೊಂತಾನೆ ಮುಂದೆ ಅನ್ನುವಂತಹ ಸಂಗತಿಯನ್ನು ತಿಳಿದಂತಹ ಉದ್ಧವ ಓಡೋಡಿ ಬರ್ತಾನೆ. ಸಕಲ ಜಗನ್ಯಾಮಕನಾದಂತಹ ಶ್ರೀಕೃಷ್ಣನ ಪಾದಮೂಲದಲ್ಲಿ ಬಿದ್ದಿದ್ದಾನೆ ಉದ್ಧವ. ಅವನ ಪಾದಕ್ಕೆ ತನ್ನ ತಲೆಯನ್ನು ಕೊಟ್ಟು, ಸ್ವಾಮಿ ನನ್ನನ್ನು ಉದ್ಧರಿಸು ಅಂತ ಬೇಡಿಕೊಳ್ತಾನೆ. ಹೇಳ್ತಾನೆ, ಕೃಷ್ಣ, ಅಂದಿನಿಂದ ಇಂದಿನವರೆಗೆ ನೀ ಇಲ್ಲಿ ಅವತರಿಸಿ ನಾನಾ ಪ್ರಕಾರದ ಲೋಕೋದ್ಧಾರ ಕೆಲಸಗಳನ್ನು ಮಾಡಿದೆ. ಇವಾಗ ಯಾದವ ಕುಲವನ್ನೂ ಸಂಹರಿಸಿ ನೀನು ನಿನ್ನದ್ದಾದಂತಹ ವಿಷ್ಣುಲೋಕಕ್ಕೆ ತೆರಳುತ್ತಿ ಅನ್ನುವಂತಹ ಸುದ್ದಿ ಗೊತ್ತಾಯಿತು. ವಿಪ್ರಶಾಪ ಅದನ್ನು ನಿವಾರಣೆ ಮಾಡುವುದರಲ್ಲಿ ನೀನು ಸಮರ್ಥನಿದ್ದಿ, ಆದರೆ ಮಾಡಲಿಲ್ಲ. ಈಗ ನೀನು ವೈಕುಂಠ ಲೋಕಕ್ಕೆ ಹೋಗ್ತಿ ಅಂತ ಆದರೆ ನಾನು ನಿನ್ನನ್ನು ಹೇಗೆ ಬಿಡಲಿ? ಕೃಷ್ಣ,
ಒಂದು ಕ್ಷಣವೂ ಕೂಡ ನಿನ್ನನ್ನು ಬಿಡುವಂತಹ ಧೈರ್ಯ ನನಗಿಲ್ಲ ಸ್ವಾಮಿ. ಕ್ಷಣಾರ್ಧಮಪಿ, ಒಂದು ಕ್ಷಣವೂ ಕೂಡ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಗಟ್ಟಿ ಹಿಡ್ಕೊಂಡಾಗಿದೆ, ನಂಬಿಕೆಯಿಂದ ಹಿಡ್ಕೊಂಡಿದ್ದೇನೆ, ಇಷ್ಟದಿಂದ ಹಿಡ್ಕೊಂಡಿದ್ದೇನೆ. ನಿನ್ನನ್ನು ಇಷ್ಟದಿಂದ ಹಿಡ್ಕೊಂಡ ಕಾರಣ ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಕಷ್ಟ ಸಂಭವಿಸಲಿಲ್ಲ. ಇವತ್ತು ನಿನ್ನ ಪಾದವನ್ನು ಬಿಡಲಿಕ್ಕೆ ಆಗುವುದಿಲ್ಲ ಕೃಷ್ಣ. ನನ್ನನ್ನು ಬಿಟ್ಟು ನೀನು ಹೋಗಬೇಡ. ಒಂದು ವೇಳೆ ಹೋಗುತ್ತಿ ಅಂತಾದರೆ ನನ್ನನ್ನು ನಿನ್ನ ಜೊತೆಗೆ ನೀನು ಇರುವಲ್ಲಿಗೆ ಕರ್ಕೊಂಡು ಹೋಗು ಸ್ವಾಮಿ. ಯಾಕೆಷ್ಟು ಒತ್ತಾಯ ಮಾಡ್ತಾ ಇದ್ದೇನೆ? ಅಂದಿನಿಂದ ಇಂದಿನವರೆಗೆ ನಿನ್ನ ಜೊತೆಗೆ ನಾನು ಇದ್ದವ. ನಿನ್ನದಾದಂತಹ ಸಕಲ ಪಾಪಗಳನ್ನು ಪರಿಹರಿಸುವಂತಹ ಕಥೆಗಳನ್ನು ಕೇಳುತ್ತಾ ಆನಂದದಿಂದ ಇದ್ದೆ. ಊಟ ಮಾಡುವಾಗ, ತಿನ್ನುವಾಗ, ಉಣ್ಣುವಾಗ, ಕುಡಿಯುವಾಗ, ಆಡುವಾಗ, ಮಲಗುವಾಗ, ಏಳುವಾಗ, ಕೂರುವಾಗ, ಸರ್ವಕಾಲಗಳಲ್ಲಿಯೂ ಕೂಡ ನಿನ್ನೊಡನೆ ನನ್ನದ್ದಾದಂತಹ ಒಡನಾಟ. ಅಂತಹ ನನ್ನನ್ನು ನೀನು ಬಿಟ್ಟೋಗ್ತೀಯ ಸ್ವಾಮಿ. ಬಿಟ್ಟು ಹೋಗಬೇಡ ಅಂತ ಕೇಳಿಕೊಳ್ತಾನೆ. ಆವಾಗ ಭಗವಂತ ಹೇಳ್ತಾನೆ, ಉದ್ಧವ ಬಾ, ಏಕಾಂತದಲ್ಲಿ ನಿನ್ನ ಹತ್ರ ಮಾತಾಡಲಿಕ್ಕುಂಟು. ಬರ್ತಾನೆ. ಬಂದು ಕೃಷ್ಣ ಹೇಳ್ತಾನೆ, ನೋಡಪ್ಪ, ಯಾದವ ಕುಲ ಈಗ ಬ್ರಾಹ್ಮಣ ಶಾಪದಿಂದ ಉರಿದುರಿದು ಕೊನೆಯ ಹಂತಕ್ಕೆ ತಲುಪಿದೆ. ನಾನಿನ್ನು ಈ ಭೂಮಿಯನ್ನು ಬಿಟ್ಟ ಮೇಲೆ ಮತ್ತೆ ಇಲ್ಲಿ ಯಾವುದೂ ಕೂಡ ಉಳಿಯುವುದಿಲ್ಲ. ಇಂದಿನಿಂದ 7ನೇ ದಿವಸದಲ್ಲಿ ಸಮುದ್ರ ಈ ದ್ವಾರಕೆಯನ್ನು ಮುಳುಗಿಸಿಬಿಡ್ತದೆ. ನನ್ನಿಂದ ತ್ಯಜಿಸಲ್ಪಟ್ಟಂತಹ ಲೋಕ ಇಲ್ಲಿ ಮತ್ತೆ ಅಮಂಗಲ ಉಂಟಾಗ್ತದೆ, ಮತ್ತೆ ಕಲಿಯುಗ ಪ್ರವೇಶ ಆಗ್ತದೆ. ಆದ್ದರಿಂದ ನೀನಿಲ್ಲಿ ವಾಸ ಮಾಡಲಿಕ್ಕಿಲ್ಲ ಇನ್ನು ಮುಂದೆ. ನಾನಿಲ್ಲದ ಭೂಮಿಯಲ್ಲಿ ನೀನು ಇರಲಿಕ್ಕಿಲ್ಲ. ಮತ್ತು ಎಲ್ಲರೂ ಕೂಡ ನಾ ಹೋದ ಮೇಲೆ ಅಧರ್ಮದಲ್ಲಿಯೇ ರುಚಿಯುಳ್ಳವರು ಹುಟ್ಟುಕೊಳ್ತಾರೆ. ಕಲಿಯುಗ ಪ್ರಾರಂಭವಾಗ್ತದೆ. ನೀನು ನಾ ಹೊರಟ ಕೂಡಲೇ ಎಲ್ಲವನ್ನು ಬಿಟ್ಟು ನಿನ್ನವರಾದಂತಹ ಬಂಧುಗಳಲ್ಲಿರುವ ಪ್ರೇಮವನ್ನು ಬಿಟ್ಟು ನನ್ನಲ್ಲಿಯೇ ನಿನ್ನ ಮನಸ್ಸನ್ನು, ಮಾತನ್ನು, ಚಿತ್ತವನ್ನು ಎಲ್ಲವನ್ನು ಸೇರಿಸಿ ಶಾಂತನಾಗಿ ಸಮಚಿತ್ತನಾಗಿದ್ದುಕೊಂಡು ಈ ಭೂಮಿಯಲ್ಲಿ ಸಂಚರಿಸಬೇಕು. ಅದು ಹೇಗೆ ಸ್ವಾಮಿ ಅಂತ ಕೇಳಿದ. ಹಾಗಾದರೆ ಬಾ ಇಲ್ಲಿ ಕೂತ್ಕ ಅಂತ ಹೇಳಿ ಬಹುದೊಡ್ಡದಾದಂತಹ ಒಂದು ಉಪದೇಶವನ್ನು ಮಾಡ್ತಾನೆ, ಭಾಗವತೋಪದೇಶ. ಆ ಭಾಗವತೋಪದೇಶವನ್ನು ಮಾಡಿದವಾಗ ಅವನ ಮನಸ್ಸಿನಲ್ಲಿದ್ದಂತಹ ಎಲ್ಲ ಕೊಳೆಗಳು, ಬುದ್ಧಿಯಲ್ಲಿದ್ದಂತಹ ಸರ್ವ ಕೊಳೆಗಳು ಎಲ್ಲವೂ ಕೂಡ ನಿವಾರಣೆಯಾಗ್ತದೆ. ಭಾಗವತೋಪದೇಶ ಅಷ್ಟು ಮಾಡ್ತದೆ. ಕೊಳೆಯನ್ನು ನಿವಾರಣೆ ಮಾಡ್ತದೆ. ಕೊಳೆಯನ್ನು ಶರೀರದಲ್ಲಿ ಇಟ್ಟುಕೊಂಡು ಎಲ್ಲಿಯಾದರೂ ಹೋಗ್ಲಿಕ್ಕಾಗ್ತದ ಮದುವೆ ಉಪನಯನಕ್ಕೆ? ಆವತ್ತು ನಾವು ಇದ್ದದಲ್ಲಿ ಚೆಂದದ್ದನ್ನು ನೋಡಿ ನಮ್ಮನ್ನು ನಾವು ಅಂದ ಮಾಡ್ತೇವೆ. ಯಾವುದಕ್ಕೆ ಯಾವುದು ಸೆಟ್ಟಾಗುವುದು ಅಂತ ನೋಡ್ತೇವೆ. ಒಂದಕ್ಕೊಂದು ಸೇರು ಬರಬೇಕಲ್ಲ. ವೇಷ್ಟಿಗೆ ಶಾಲು, ಸೀರೆಗೆ ರವಿಕೆ. ಇದು ಬಾಹ್ಯವಾದಂತಹ ನಮ್ಮ ಪ್ರೀತಿಯಾಯಿತು. ಈ ಒಳಗಿನ ಪ್ರೀತಿ ಹೇಗೆ ಹುಟ್ಟುವುದು? ಈ ಒಳಗಿನ ಕೊಳೆಯನ್ನು ತೆಗೆದ ಮೇಲೆ ಒಳಗೆ ಯಾವುದು ಸೆಟ್ಟಾಗುವುದು ಅಂತ ನಾವೊಂದು ಆಲೋಚನೆ ಮಾಡಬೇಕಲ್ಲ. ಮ್ಯಾಚ್ ಆಗೋದು, ಮ್ಯಾಚ್ ಒಳಗಿನದ್ದಕ್ಕೆ ಯಾವುದು ಮ್ಯಾಚ್ ಆಗ್ಬೋದು? ಈಗ ಹೊರಗಿನದ್ದಕ್ಕೆ ಅದಕ್ಕೆ ಇದು ಮ್ಯಾಚ್ ಆಗೋದು, ಇದಕ್ಕೆ ಅದು ಮ್ಯಾಚ್ ಆಗೋದು, ಸರಿ. ಎಲ್ಲ ಇಸ್ತ್ರಿ ಹಾಕಿ. ಈ ಒಳಗಿನದ್ದಕ್ಕೆ ಯಾವುದು ಮ್ಯಾಚ್ ಆಗೋದು? ಒಳಗಿನ ಕೊಳೆಯನ್ನು ತೆಗೆದ ಮೇಲೆ ಅಲ್ಲಿಗೆ ಮತ್ತೆ ಯಾವುದನ್ನು ನಾವು ಸೇರಿಸುವುದು?
ಅಲ್ಲಿ ಭಾಗವತವನ್ನೇ ಸೇರಿಸಬೇಕು. ಅದು ಹೊರಗಿನದ್ದಕ್ಕಿಂತಲೂ ಉತ್ಕೃಷ್ಟವಾದದ್ದು. ಆ ಒಳಗಿನ ಕೊಳೆಯನ್ನು ತೆಗಿಬೇಕಿದ್ದರೆ ಇಂತಹ ಶ್ರವಣ ಆಗಬೇಕು, ಉಪದೇಶ ಆಗಬೇಕು. ಅದನ್ನು ನಾವು ನಮ್ಮ ಜೀವನದಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಅಳವಡಿಸ್ಕೊಳ್ಬೇಕು. ಹಾಗೆ ಮಾಡಿದವಾಗ ಮಾತ್ರ ಒಳಗಿನವನೊಂದಿಗೆ ನಮ್ಮ ಜೀವನ ಮ್ಯಾಚ್ ಆಗ್ತದೆ. ಅಂತರಂಗದಲ್ಲಿದ್ದಾನಲ್ಲ ಶ್ರೀರಂಗ, ಅವನನ್ನು ಅಪ್ಪಿಕೊಳ್ಳದೆ ಹೋದರೆ ನಾವು ಮಂಗರಾಗಿ ಬಿಡ್ತೇವೆ. ಇನ್ನು ಮುಂದಾದರೂ ತಿಳ್ಕೊಳ್ಳಿ. ಆ ಒಳಗಿರುವಂತಹ ಶಕ್ತಿ ಏನುಂಟು, ಚೈತನ್ಯ ಏನುಂಟು, ಅದನ್ನು ಜಾಗೃತಗೊಳಿಸಿ ಅಂತ. ನೀವು ಕೇಳದಿದ್ದರೂ ಏನು ಮಾಡದಿದ್ದರೂ ನೀವು ಎಂತ ಮಾಡಿದರೂ ಕೂಡ ಒಳಗಿನವ ಇರ್ತಾನೆ ಅವನಷ್ಟಕ್ಕೆ. ಆದರೆ ಅವನನ್ನು ಜಾಗೃತಗೊಳಿಸಿ ಶ್ರೇಯಸ್ಸನ್ನು ಬಯಸುವವರು ಅಂತಾಗುವಾಗ, ಆತ್ಮೋನ್ನತಿಯನ್ನು ಬಯಸುವವರು ಅಂತಾಗುವಾಗ ಅಂತರ್ಯಾಮ್ಯಾತ್ಮನನ್ನು ಮಾತಾಡಿಸಿ. ಭಾಗವತ ಇರುವುದೇ ಹಾಗೆ, ಕೃಷ್ಣನ ಜೊತೆಗೆ ಸಂವಾದ ಮಾಡಲಿಕ್ಕೆ ಅಲ್ವ. ಹೇಗೆ ರಾಮಾಯಣ ರಾಮನ ಜೊತೆಗೆ ಸಂವಾದಕ್ಕಿರುವಂತಹ ಒಂದು ಮಾಧ್ಯಮವೋ, ಭಾಗವತ ಕೃಷ್ಣನ ಜೊತೆಗೆ ಸಂವಾದಕ್ಕಿರುವಂತಹ ಒಂದು ಮಾಧ್ಯಮ. ಅದನ್ನು ಮರಿಬೇಡಿ. ಇವತ್ತಿಂದ ನಿಮ್ಮ ಜೀವನದಲ್ಲಿ ಕಷ್ಟ ಬಂದಾಗ ಇಂತಹ ಒಂದು ಮಹೌಷಧಕ್ಕೆ ಮಾರು ಹೋಗಿ, ಆವಾಗ ಆ ರೋಗ ವಾಸಿಯಾಗ್ತದೆ ಶಾಶ್ವತವಾಗಿ. ಇವನಿಗೆ ಹಾಗಾಯಿತು ಉದ್ಧವನಿಗೆ. ವೃಕ್ನಶ್ಚ ಮೇ ಸುದೃಢ ಸ್ನೇಹ ಪಾಶೋ ದಾಶಾರ್ಹ ವೃಷ್ಣ್ಯಂಧಕ ಸಾತ್ವತೇಷು. ಅವನದ್ದಾದಂತಹ ಕುಟುಂಬದಲ್ಲಿ ಈ ಉಪದೇಶದಿಂದಾಗಿ ಬಂದಂತಹ ಸರ್ವ ಮೋಹವೂ ಕೂಡ ನಾಶ ಆಯಿತು. ಇವಾಗ ಹೇಳ್ತಾನೆ, ನಮೋಸ್ತುತೆ ಮಹಾಯೋಗಿನ್ ಪ್ರಪನ್ನ ಮನುಷಾಧಿಮಾಂ ಯಥಾ ತ್ವಚ್ಚರಣಾಂಭೋಜೇ ರತಿ ಸ್ಯಾದನಪಾಯಿನಿ. ಕೃಷ್ಣ, ನಾನು ಶಿಷ್ಯನಾಗಿದ್ದೇನೆ, ನೀ ಗುರುವಾಗಿದ್ದಿ, ನನ್ನನ್ನು ಅನುಶಾಸನೆ ಮಾಡು. ಮಹಾಯೋಗಿ ನೀನು. ಅನುಶಾಸನೆ ಮಾಡುವಾಗ ಒಂದು ನೆನಪಿರಲಿ ಕೃಷ್ಣ, ಇನ್ನು ಮುಂದೆ ನನ್ನ ಜೀವನದಲ್ಲಿ ಅಥವಾ ಮುಂದೆ ಜನ್ಮ ಇದ್ದರೆ ನಿನ್ನ ಚರಣಗಳಲ್ಲಿ ದಿವ್ಯವಾದಂತಹ ಭಕ್ತಿ ಅದು ಯಾವತ್ತೂ ಕೂಡ ಸ್ಥಿರವಾಗಿರುವಂತೆ ಅನುಗ್ರಹಿಸು ಸ್ವಾಮಿ. ಬೇರೆ ಯಾವುದೂ ಬೇಡ ನನಗೆ. ಹೌದಾ? ಹಾಗಾದರೆ ನೀನೀಗ ನಾ ಹೇಳಿದಲ್ಲಿಗೆ ಹೋಗಬೇಕು. ಗಚ್ಚೋದ್ಧವ ಮಯಾದಿಷ್ಟ ಬದರ್ಯಾಖ್ಯಂ ಮಮಾಶ್ರಮಂ. ನನ್ನದ್ದಾದಂತಹ ಒಂದು ಸಾನ್ನಿಧ್ಯ ಇರುವ ಕ್ಷೇತ್ರ ಉಂಟು, ಬದರಿಕಾಶ್ರಮ. ಅಲ್ಲಿಗೆ ಹೋಗಿ ಗಂಗಾ ನದಿಯಲ್ಲಿ ಮಿಂದು ಶುಚಿರ್ಭೂತನಾಗಿ ನಾರುಮಡಿಯನ್ನುಟ್ಟು ಹಣ್ಣು ಹಂಪಲುಗಳನ್ನೇ ತಿನ್ನುತ್ತಾ ಒಂದಿನಿತು ಸುಖವನ್ನು ಬಯಸದೆ ಎಲ್ಲವನ್ನೂ ಸಹಿಸುತ್ತಾ ಇಂದ್ರಿಯವನ್ನು ನಿಗ್ರಹದಲ್ಲಿರಿಸಿ ಪ್ರಶಾಂತನಾಗಿ ಈವರೆಗೆ ಹೇಳಿದಂತಹ ನನ್ನದ್ದಾದ ಭಾಗವತ ಧರ್ಮ ಏನುಂಟು ಅದನ್ನು ನಿನ್ನ ಜೀವನದಲ್ಲಿ, ಮುಂದಿನ ಜೀವನದಲ್ಲಿ, ಉಳಿದ ಅವಧಿಯಲ್ಲಿ, ಕಾಲಾವಧಿಯಲ್ಲಿ, ಜೀವಿತಾವಧಿಯಲ್ಲಿ ಅನುಸರಿಸುತ್ತಾ ನನ್ನನ್ನೇ ಧ್ಯಾನಿಸುತ್ತಾ ಇರು. ಮಯ್ಯಾವೇಶಿತವಾಕ್ಚಿತ್ತ. ನನ್ನಲ್ಲಿ ನಿನ್ನದ್ದಾದಂತಹ ಮಾತನ್ನು ಸೇರಿಸು, ನಿನ್ನದ್ದಾದಂತಹ ಮನಸ್ಸನ್ನೂ ಸೇರಿಸು. ಭಾಗವತ ಧರ್ಮದಲ್ಲಿ ನಿರತನಾಗಯ್ಯ. ಇದನ್ನು ಮಾಡ್ತಾ 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 ಹೋದ ಹಾಗೆ ಕ್ರಮೇಣ ಸತ್ವಗುಣ, ರಜೋಗುಣ, ತಮೋಗುಣಗಳೆಂಬಂತಹ ಗುಣತ್ರಯಗಳನ್ನು ದಾಟಿ ಮಾಮೇ ವೈಶ್ಯಸಿ ತತಃ ಪರಂ. ನನ್ನನ್ನೇ ನೀನು ಸೇರ್ತಿ. ಇಷ್ಟೇ ಅಲ್ವ ನಿಮಗೆ ಬೇಕಾದ್ದು? ಧನ್ಯವಾದ. 3 ಪ್ರದಕ್ಷಿಣೆ ಬಂದ ಕೃಷ್ಣನಿಗೆ. ಬಂದು ಅವನ ದಿವ್ಯ ಪಾದಗಳಲ್ಲಿ ತನ್ನ ತಲೆಯನ್ನಿಟ್ಟ. ತಲೆಯನ್ನಿಡುವಾಗ ಧಾರಾಕಾರವಾಗಿ ಕಣ್ಣಿನಿಂದ ನೀರು ಸುರಿದು ಕೃಷ್ಣನ ಪಾದಗಳನ್ನು ಒದ್ದೆ ಮಾಡಿಬಿಡ್ತು. ಭಾರೀ ಮನಸ್ಸಿನ ಭಾರದಿಂದ ಅಲ್ಲಿಂದ ಎದ್ದ.
ಎದ್ದ ಅಲ್ಲಿಂದ. ಎದ್ದು ಹೊರಡು ಅಂತ ಅಂದ. ಹೇಳಲಿಕ್ಕೆ ಮನಸ್ಸು ಬರುವುದಿಲ್ಲ, ಆದರೂ ಮನಸ್ಸಿಲ್ಲದ ಮನಸ್ಸಿನಿಂದ ಕೃಷ್ಣನ ಪಾದವನ್ನು ಬಿಟ್ಟು ಎದ್ದ. ಹೊರಟ. ಕೈ ಮುಗಿದು 2 ಹೆಜ್ಜೆ ಮುಂದೆ ಹೋಗುವುದು, ಹಿಂದೆ ತಿರುಗಿ ನೋಡುವುದು. ಮನಸ್ಸು ಬರುವುದಿಲ್ಲ. ಎಂಥ ವಿಚಿತ್ರ ನೋಡಿ. ಅತ್ಯಂತ ಒಬ್ಬರನ್ನು ನಾವು ಹಚ್ಚಿಕೊಂಡು ಅವರನ್ನು ಬಿಟ್ಟು ಹೋಗುವಾಗ ಆಗುವ ಸಂದರ್ಭ. ಆದರೆ ನಮಗಾಗುವ ಸಂದರ್ಭ ಅದು ಬೇರೆ, ಲೌಕಿಕ ಸಂದರ್ಭ. ಇದು ಅಲೌಕಿಕವಾದಂತಹ ಸಂದರ್ಭ. ನನ್ನ ಜೀವನದ ಅಲ್ಲ, ನನ್ನ ಜೀವತಂತುವನ್ನು ಬಿಟ್ಟು ಹೋಗುವುದು. ಜೀವತಂತುವನ್ನು ಬಿಟ್ಟು ಹೋಗುವುದು ಅಂದರೆ ಕೃಷ್ಣನ ಹೃದಯದಿಂದ ನಾನು ಬಿಟ್ಟು ಹೋಗುವುದಲ್ಲ, ಅಥವಾ ನನ್ನ ಹೃದಯದಿಂದ ಕೃಷ್ಣ ಬಿಟ್ಟು ಹೋಗುವುದಲ್ಲ. ಅದಕ್ಕಿಂತಲೂ ಭಿನ್ನವಾಗಿ ನಾನು ಸದಾ ಪಾದಸೇವೆಯನ್ನು ಮಾಡುತ್ತಾ ಇದ್ದಂತಹ, ಒಟ್ಟೊಟ್ಟಿಗೆ ಕೂತು ಊಟ ಮಾಡ್ತಾ ಇದ್ದಂತಹ, ಕುಡಿಯುತ್ತಾ ಇದ್ದಂತಹ, ಆಡುತ್ತಾ ಇದ್ದಂತಹ ಪರಮಪುರುಷನನ್ನು ಬಿಟ್ಟು ಹೋಗಬೇಕಲ್ವೇ ಹೇಳುವಂತಹ ಒಂದು ಭಾವ ಅವನ ಮನಸ್ಸಲ್ಲಿ ಬಂತು. 2 ಹೆಜ್ಜೆ ಮುಂದೆ ಹೋಗೋದು, ಹಿಂತಿರುಗಿ ನೋಡೋದು. ಹೋಗಬೇಕಾ ಬೇಡವಾ? ಹೋಗು ಅಂತ ಇಲ್ಲಿಂದ ಹೀಗೆ ಆಗ್ತಾ ಉಂಟು. 4 ಹೆಜ್ಜೆ ಮುಂದೆ ಹೋಗುವುದು. ನೋಡಿ, ನಮಗೂ ಹಾಗಾಗ್ತದೆ. ಕೆಟ್ಟದ್ದನ್ನು ಬಿಡಬೇಕು ಅಂತ ಮನಸ್ಸಾಗ್ತದೆ. 2 ದಿವಸ ಬಿಡ್ತೇವೆ, ಪುನಃ ಹಿಡ್ಕೊಳ್ತೇವೆ. ನಮ್ಮ ಜೀವನದಲ್ಲಿ ಆಗ್ತದೆ ಈ ಅನುಭವ. ಲೌಕಿಕ ಆಸೆಗಳನ್ನು ಬಿಡಬೇಕು ಅಂತ ಆಗೋದು, ಸಪ್ತಾಹಕ್ಕೆ ಬರೋದು ಭಾರೀ ಹುಮ್ಮಸ್ಸಿನಲ್ಲಿ. ಮತ್ತೆ ಮರುದಿವಸಕ್ಕಾಗುವಾಗ ಬೋಡ್ಚಿ ಮಾರ ಏರೆಗೆ ಅವು ಸ್ವಲ್ಪ ಗಂಟೆಗಟ್ಟಲೆ ಅದು ಅಣ್ಣೀರು ಪಾತೆ ಇರ್ಪೇರು, ಅವು ಒಂಜಿಲ ಅರ್ಥ ಬುಜ್ಜಿ ಆರೆಗದಾನೆ ಒಂಜಿ ವಾರ ಅಲ್ಪನೆ ಯಾರು ಪ್ರವೀಣ್ಯರು ವ್ಯವಸ್ಥೆ ಮಾಡ್ತಾರೆ. ನಮಕ್ಕತ್ತ ಮುಳುಪ ಬುರಿಯರ ಉಂಡು, ಅವು ಉಂಡು, ಇಂದುಂಡು, ಹಾಗೆ ಹೀಗೆ. ಮತ್ತು ಶುರುವಿನ ದಿನ ಬಂದದ್ದು ಯಾಕೆ ಅಲ್ಲ ಹೇಳಿದ್ದು ನಾನು. ನಮಗೆ ಹೀಗೆ ಆಗ್ತದೆ ಅಂತ ಜೀವನದಲ್ಲಿ. ಆದರೆ ಅದೇ ರೀತಿಯ ಭಾವ ಉದ್ಧವನಿಗೆ ಬರ್ತದೆ. ಬಿಟ್ಟು ಹೋಗಲಿಕ್ಕೆ ಮನಸ್ಸು ಬರೋದಿಲ್ಲ. ಹೋಗೋದು, ಹಿಂದೆ ನೋಡೋದು ಅಷ್ಟು ಸುಲಭ ಇಲ್ಲ ನೋಡಿ. ಶುದ್ಧವಾದ ಚೈತನ್ಯವನ್ನು ಹಿಡಿಲಿಕ್ಕೆ ಅಷ್ಟು ಸುಲಭ ಇಲ್ಲ. ಎಳಿತದೆ ಹಿಂದಿದ್ದು ಕರ್ಮ. ಹೀಗೆ ವ್ರತದಲ್ಲಿರುವುದು ಅಂತಂದರೆ ಅಷ್ಟು ಸುಲಭ ಇಲ್ಲ. 1 ವಾರ ವ್ರತ, ಮತ್ತೆ ಇದ್ದಕ್ಕಿದ್ದಾಗ 4 ದಿನಕ್ಕಾಗುವ ಅನಿಸು. ಒಂದು ಸಲ ಮೆಲ್ಲ ಹೋಗಿ ಒಂದು ಮಸಾಲೆ ಪುರಿ ತಿಂದರೆ ಏನು ಅಂತ ಎಳಿತದೆ ಅದು. ಮೆಲ್ಲ ಹೋಗಿ ಒಂದು ಐಸ್ ಕ್ರೀಮ್ ತಿಂದರೆ ಏನು ಅಂತ. ಇದು ನಮ್ಮ ಸಂಸಾರದ ಲೌಕಿಕ ಜೀವನದ ತರಾವಳಿಗಳು. ಇವನಿಗೆ ಹಾಗೆ ಕೃಷ್ಣನ ಬಿಟ್ಟು ಹೋಗಬೇಕಲ್ಲ ಅಂತ ಹೇಳುವ ಮನಸ್ಸು ಬಂತು. ಕೊನೆಗೆ ಬರೋದು ಹೋಗೋದು ಹೋದ. ಅನಿವಾರ್ಯ, ಕೃಷ್ಣಾಜ್ಞೆ ತಪ್ಪಿಸ್ಲಿಕ್ಕೆ ಗೊತ್ತಿಲ್ಲ. ಹೋಗಿ ಬದರಿಕಾಶ್ರಮಕ್ಕೆ ಹೋಗ್ತಾನೆ. ಕೃಷ್ಣ ಹೇಳಿದ ಮಾರ್ಗದಲ್ಲಿ ತನ್ನನ್ನು ತಾನು ಬದಲಾಯಿಸ್ಕೊಳ್ತಾನೆ. ಕೃಷ್ಣ ಧ್ಯಾನದಲ್ಲೇ ಇದ್ದು ಒಂದು ದಿವಸ ಕೃಷ್ಣ ಪ್ರಾಪ್ತಿ ಆಗ್ತದೆ, ಮುಕ್ತಿಯನ್ನು ಪಡಿತಾನೆ. ಅವ ಹೋದಲ್ಲಿಗೆ ಇಲ್ಲಿ ಮತ್ತೆ ಉತ್ಪಾತಗಳು ಏರಿತು. ಮೇಲಿನ ಲೋಕದಿಂದೆಲ್ಲ ಉತ್ಪಾತಗಳು ಕೆಳಗೆ ಬೀಳಲಿಕ್ಕೆ ಶುರುವಾಯಿತು. ಕೃಷ್ಣ ಆಜ್ಞೆ ಮಾಡಿದ. ಸ್ತ್ರೀಯರು ಮತ್ತು ಪ್ರಾಯದವರು ಎಲ್ಲರೂ ಕೂಡ ಅಲ್ಲಿಗೆ ಹೋಗಿ ಅಂತ. ಶಂಖೋದ್ಧಾರ ಹೇಳುವ ಕ್ಷೇತ್ರ. ಪುರುಷರೆಲ್ಲ ಪ್ರಭಾಸ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಪಿತೃಗಳ ಅರ್ಚನೆಯನ್ನು, ಬ್ರಾಹ್ಮಣರ ಅರ್ಚನೆಯನ್ನು, ದೇವತೆಗಳ ಅರ್ಚನೆಯನ್ನು ಮಾಡಿ ಅಂತ. ಸರಿ, ಹೋದರು. ಹೋಗಿ ಎಲ್ಲ ಮಾಡಿದರು. ಮಾಡಬೇಕಾದ್ದನ್ನೆಲ್ಲ ಭಕ್ತಿಯಿಂದ ಮಾಡಿ ಎಲ್ಲ ಆದ ನಂತರ ಇನ್ನೆಂತ ಮಾಡೋದು? ಎಲ್ಲ ಆಯಿತು. ಇಲ್ಲೋ ಕೆಲಂಡು ಗೌಜಿ ಅಂಡು ಅಂತ ಕತ್ತಲೆಗೊಂಜಿ ಡಿನ್ನರ್ ಎಂದು ಒಂಜಿ ದೊಡ್ಡ ಇಜ್ಜಿ ಅಂಟವು ಸಮಾಧಾನ ಪೂಜ್ಜಿ ಎಂಕಡನ ದೈವಗ ಸಮಾಧಾನ ಪೂಜ್ಜಿ. ಮನೆ ಒಕ್ಕಲಿಗಿಂತ ಗೌಜಿಯೆಲ್ಲ ಆ ದಿವಸದ ರಾತ್ರಿಯ ಕಾರ್ಯಕ್ರಮಕ್ಕೆ.
ಆವತ್ತು ಡಿಂಗ್ ಡಾಂಗ್ ಅಂತ ಹೇಳಿಕೊಂಡು ಡಿನ್ನರು ಗೌಜಿಯೋ ಗೌಜಿ. ಒಬ್ಬರ ಹತ್ರ ಮಾತಾಡಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲ ಇಂಗ್ಲೀಷ್ ಮಾತಾಡೋದು. ಇದು ನಮ್ಮದೊಂದು ಸಂಪ್ರದಾಯ. ಮನೆ ಒಕ್ಕಲು ಪರಿಪೂರ್ಣ ಆಗುವುದೇ ಡಿನ್ನರಲ್ಲಿ. ಆ ದಿವಸ ಒಂದು ನಾವು ಬೇರೆ ದಿವಸ ಇಲ್ಲದಿದ್ದರೂ ಆ ದಿವಸಕ್ಕೆ ಡಿನ್ನರಿನ ದಿವಸ ಒಂದು ನಾವು ಇನ್ನರಾಗಿ ಬಿಡ್ತೇವೆ. ಇಲ್ಲಿಗಲ್ಲ, ಅವಧೂತರಾಗಿ ಬಿಡ್ತೇವೆ ಆವಾಗ. ನೋಡಿ ನೀವು ಬೇಕಾದರೆ. ಮನೆ ಒಕ್ಕಲು ದಿವಸ ರಾತ್ರಿ ನಿಮ್ಮ ನಿಮ್ಮ ಮನೆಗಳಲ್ಲಿ ಅನೇಕ ಅವಧೂತರು ಇರ್ತಾರೆ. ಅದು ಎಲ್ಲಿಂದ ಬಂದು ಸೇರ್ತಾರೆ ಗೊತ್ತಿಲ್ಲ. ನಮ್ಮಂಥ ಸಂಸಾರಿಗಳು ಮಾತಾಡಿದರೆ ಅವರಿಗೆ ಅರ್ಥವೂ ಆಗುವುದಿಲ್ಲ. ಅವ್ರು ನೋಡುವಾಗ ಚೆಂದ ಕಾಣ್ತದೆ ಅವಧೂತರನ್ನು. ಹಾಗೆ ಈ ಯಾದವರು ಎಲ್ಲ ಪೂಜೆ ಎಲ್ಲ ಆಯಿತು, ಕೈ ಏರಿಸಿದರು. ಹೀಗೆ ಹೇಗೂ ಆಗಲಿಕ್ಕಿಲ್ಲ, ಶಾಪ ಬಂದಿದೆ ಅಲ್ಲ, ಹೀಗಾದರೂ ಮಾಡುವ ಅಂತ. ಹೀಗೆ ಆಗುವುದಕ್ಕೆ ಪ್ರಯತ್ನ ಮಾಡಿದರು. ಎಷ್ಟಾದರೂ ಬ್ರಾಹ್ಮಣರು ಮಾತಾಡಿದ್ದು ಅದು ಮತ್ತೆ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ಹೀಗೆ ಹೋಯಿತು ಕೈ. ಇದು ಹೀಗೆ ಹೋದ್ದು ಮತ್ತು ಹೀಗೆ ಆಗೋದು ನೋಡಿ. ಇಲ್ಲಿ ಹೀಗೆ ಹೋದ್ದು ಮತ್ತು ಅದು ಹೀಗೆ ಅಲ್ವ ಆಗೋದು. ಇಲ್ಲಿ ಕುಡಿದ್ರು. ಮೈರೇಯಕ ಹೇಳುವಂತಹ ಇವಾಗೆಲ್ಲ ಸಿಕ್ಕಲಿಕ್ಕಿಲ್ಲ ಅದು. ಮದ್ಯಪಾನವನ್ನು ಮಾಡಿದರು. ಮೈರೇಯಕ ಅದಿನ್ನು ಎಂಥ ರುಚಿಯೋ ಗೊತ್ತಿಲ್ಲ ನನಗೆ. ಸಾಮ ಕುಡಿದ್ರು. ಕುಡಿದಾಗುವಾಗ ಇದ್ದಕ್ಕಿದ್ದಾಗೆ ದಿಷ್ಟ ವಿಭ್ರಂಶಿತ ಧಿಯ. ಅವರ ಬುದ್ಧಿ ಮನುಷ್ಯ ಬುದ್ಧಿ ಅಲ್ಲ ಆವಾಗ, ಪ್ರಾಣಿಗಿಂತಲೂ ಕಡೆ ರಾಕ್ಷಸ ಬುದ್ಧಿ ಬಂತು. ಮಹಾಪಾನ ಅಂತ ಅದಕ್ಕೆ ಹೆಸರು. ಸಮ ಕುಡಿದ್ರೆ ಮಹಾಪಾನ ಮಾಡಿದ್ದಾನೇವ ಅಂತ ಲೆಕ್ಕ. ಮಹಾಪಾನ ಮಾಡಿದ್ದಾನೆ ಅಂತ. ಅದನ್ನು ಮದ್ಯಪಾನ ಅಂತ ಹೇಳಿದರೆ ಬೇಜಾರಾದೀತು, ಕೇಳುವವರಿಗೆ ಸ್ವಲ್ಪ ಸಮಸ್ಯೆ ಆದೀತು, ಅಥವಾ ಅವನ ಮರ್ಯಾದೆ ಹೋದೀತು. ಮಹಾಪಾನ ಮಾಡಿದ್ದಾನೆ ಇವತ್ತು. ಒಳ್ಳೆಯ ಶಬ್ದ ನೋಡಿ. ನೀವು ಇಂಥದ್ದಕ್ಕೆಲ್ಲ ಕೆಲವು ಶಬ್ದ ನಮ್ಮಲ್ಲಿ ಉಂಟು ಗ್ರಂಥದಲ್ಲಿ. ಮಹಾಪಾನ ಮಾಡಿದ್ದಾನೆ. ಮಹಾಪಾನ ಮಾಡಿ ಆಗುವಾಗ ಇದ್ದಕ್ಕಿದ್ದಾಗೆ ಒಬ್ಬರನ್ನೊಬ್ಬರು ಪರಿಚಯ ಸಿಗುವುದಿಲ್ಲ. ಅದು ಹಾಗೆ ಅಲ್ವಾ. ನೆಕ್ಸ್ಟ್ ಈ ಸೆಕೆಂಡ್ ಸ್ಟೆಪ್ಪೇ ಹಾಗೆ ನೋಡಿ. ಮತ್ತೆ ಪರಿಚಯ ಸಿಗುವುದಿಲ್ಲ. ಮತ್ತು ಅಪ್ಪ ಮಗ ಹೇಳುವ ಸಂಬಂಧವೇ ಇರುವುದಿಲ್ಲ, ಯಾವುದೂ ಇರುವುದಿಲ್ಲ. ಮತ್ತೆ ತಾನೆಲ್ಲಿದ್ದೇನೆ ಅನ್ನುವುದೇ ಗೊತ್ತಿರುವುದಿಲ್ಲ. ಮಹಾಪಾನಾಭಿಮತ್ತಾನಾಂ ವೀರಾಣಾಂ ದೃಪ್ತಚೇತಸಾಂ. ಇದೆಲ್ಲವೂ ಏನು ಕೇಳಿದರೆ ಕೃಷ್ಣಮಾಯ. ಇದಾಗಬೇಕು ಅಂತ ಸಂಕಲ್ಪ ಆಯಿತು, ತಗೊಳ್ಳಿ. ಅಷ್ಟೊತ್ತಿಗೆ ಮತ್ತೆ ಒಂದು ಮಾತಾಡಿದ ಮಾತು ಅಲ್ಲ, ಮುಗಿದ ಕೈ ಹೀಗೆ ಓರೆ ಆದರೆ ಸಾಕು, ಪೆಟ್ಟೆ. ಮತ್ತೆ ಅದರಿಂದ ಮೂರನೇ ಸ್ಟೆಪ್ಪು ಶುರುವಾಯಿತು. ಹೊಡ್ಕೊಂಡ್ರು ಬಡ್ಕೊಂಡ್ರು. ಅವರವರ ಅಸ್ತ್ರಗಳಲ್ಲಿ ಶಸ್ತ್ರಗಳಲ್ಲಿ ಗಲಾಟೆ ಆಯಿತು, ಯುದ್ಧ ಆಯಿತು. ಯುದ್ಧ ಆಗಿ ಎಲ್ಲರೂ ಕೂಡ ಬಡ್ಕೊಂಡು ಸತ್ರತ್ಲಾಗಿ. ಕೈಯಲ್ಲಿ ಇದ್ದದ್ದೆಲ್ಲ ಖಾಲಿ ಆಯಿತು. ಅಷ್ಟೊತ್ತಿಗೆ ಆ ಸಮುದ್ರ ಬದಿಯಲ್ಲಿ ಆ ಮೊನ್ನೆ ಬಿಸಾಡಿದಂತಹ ಚೂರ್ಣದಿಂದ ಒಂದು ಹುಲ್ಲು ಅದು ಬೆಳೆದದ್ದು ಕಾಣ್ತವರಿಗೆ. ಐರಕ ಹೇಳುವ ಜಾತಿಯ ಹುಲ್ಲು. ಅದನ್ನು ಕಿತ್ಕೊಂಡು ಅದು ವಜ್ರ ಸದೃಶವಾಗಿತ್ತು. ಆವಾಗ ಇವರ ಕೈಗೆ ಬರುವಾಗ ಅದು ವಜ್ರ ಸದೃಶವಾಗಿತ್ತು. ಅದಲ್ಲಿ ಹಿಡ್ಕೊಂಡು ಅಳಿದುಳಿದವರಿಗೆ ಬಡ್ಕೊಂಡ್ರು. ಪರಸ್ಪರ ಬಾಡದು ಅವರೆಲ್ಲ ಹೋದರು. ಕೊನೆಗೆ ಉಳಿದವರು ಕೃಷ್ಣ ಬಲರಾಮರನ್ನೇ ಎದುರು ಹಾಕ್ಕೊಂಡ್ರು. ಅಂತಹ ಮೂಢರು. ಮತ್ತೆ ಬುದ್ಧಿ ಕೊನೆಗೆ ಅಷ್ಟರ ಮಟ್ಟಿಗೆ ಹೋಗ್ತದೆ ಅಂತ. ಎಷ್ಟೋ ಕಡೆ ಇಲ್ವಾ, ಈ ಮಹಾಪಾನವನ್ನು ಮಾಡಿ ಒಂದೆರಡು ಮನೆಗಳಲ್ಲಿ ದೈವದ ಮೊಗ ಕಡ್ತಲೆಗಳನ್ನೇ ತೆಗೆದು ಜಾಲಿಗೆ ಅಂಗಳಕ್ಕೆ ಬಿಸಾಡಿದವರಿದ್ದಾರೆ. ನಿಮಗೆ ಗೊತ್ತಿಲ್ಲ? ಕೃಷ್ಣ ಮಾಯ ಅಲ್ಲಿವರೆಗೆ ಸೇರ್ತದೆ. ಮತ್ತೆ ಅವ ಹೋದ, ಅದು ಬಿಡಿ ವಿಷಯ. ಆ ವ್ಯಕ್ತಿ ಅದು ಹೀಗೆ ಯಾದವ ಕುಲದ ಹಾಗೆ ಆಗೋದು. ಅದು ಅಂಥದ್ದೆಲ್ಲ ಆದರೆ ಮದ್ಯಪಾನ ಮಾಡಿದರೆ ಯಾದವ ಕುಲದ ಹಾಗೆ ಆಗೋದು. ನೆನಪಿಟ್ಟುಕೊಳ್ಳಿ ಇನ್ನಾದರೂ ಕೂಡ.
ಅವಧೂತರಾಗಬೇಕಿದ್ರೆ ಅದು ಒಂದೇ ದಾರಿ ಅಲ್ಲ, ಸರಿಯಾದ ದಾರಿ ಬೇರೆ ಉಂಟು ಅವಧೂತರಾಗುವುದಕ್ಕೆ. ಇಲ್ಲಿ ಸಂಬಂಧವೆಲ್ಲ ಬಡ್ಕೊಂಡ್ರೆ ಎಲ್ಲ ಮುಗಿದೋಯ್ತು. ಕೃಷ್ಣ ಬಲರಾಮನಿಗೆ ಎದುರಾದರು, ಅವರ ಕೈಯಿಂದ ಎಳೆದು ಈ ಕೃಷ್ಣ ಬಲರಾಮರು ಅಲ್ಲಿದ್ದಂಥ ಎಲ್ಲರನ್ನು ಕೂಡ ಬಡಿದು ಹಾಕಿದ್ರತ್ತಾಗಿ ಎಲ್ಲ ಸತ್ತಾಗುವಾಗ ಕೃಷ್ಣನಿಗೆ ಸಂತೋಷ ಆಯಿತು, ಹಾಲು ಕುಡಿದಷ್ಟು ಸಂತೋಷ ಆಯಿತು. ಅಬ್ಬಬ್ಬಾ ನನಗೆ ಇನ್ನು ಬೇಗ ಹೋಗ್ಬೋದು ಅಂತ. ಬೇಗ ಮುಗಿಸಿದ ಮೇಲೆ ಮತ್ತೆ ಬೇಗ ಹೋಗುವುದೇ ಅಲ್ವಾ? ನಾನು ಆಲೋಚನೆ ಮಾಡ್ತಾ ಇದ್ದೇನೆ, ಬೇಗ ಮುಗಿಸಬೇಕು ಅಂತ. ಆದರೆ ನೀವು ಕೈಗೆ ಸಿಕ್ಕುವುದಿಲ್ಲ ಅಲ್ಲ, ಇವರು ಕೈಗೆ ಸಿಕ್ಕಿದ್ರು, ಬೇಗ ಮುಗಿತದ್ದು. ಅವತಾರಿತೋ ಭುವೋ ಭಾರಃ ಇತಿಮೇನೆ ಅಂತ ತಿಳಿದ. ನನ್ನ ಅವತಾರದ ಉದ್ದೇಶ ಸಫಲ ಆಯಿತು. ಇದ್ದಕ್ಕಿದ್ದಾಗೆ ಸಫಲ ಆಯಿತು ಅಂತಂದರೆ ನಾನು ಅಲ್ಲಿಗೆ ತೆರಳಬೇಕು ಅಂತ ಅರ್ಥ. ಅವ ತೆರಳಬೇಕಿದ್ದರೆ ಅವನ ಹಾಸಿಗೆಯಲ್ಲಿ ಸಿದ್ಧ ಆಗಬೇಕು, ಅವನ ಪೀಠ ಸಿದ್ಧ ಆಗಬೇಕು. ಬಲರಾಮ ನೇರವಾಗಿ ಯೋಗ ಮಾರ್ಗದಲ್ಲಿ ಸಮುದ್ರಕ್ಕಿಳಿದು ತನ್ನ ಮಾನುಷ ರೂಪವನ್ನು ತ್ಯಜಿಸಿ ವೈಕುಂಠ ಲೋಕಕ್ಕೆ ಸಾಗಿದ. ಅದನ್ನು ನೋಡಿ ಮಂದಸ್ಮಿತನಾಗಿದ್ದಾನೆ ಭಗವಂತ. ತಾನೊಂದು ಪಿಪ್ಪಲ ವೃಕ್ಷದ ಬುಡದಲ್ಲಿ ಕೂತ್ಕೊಳ್ತಾನೆ. ಕೂತಲ್ಲಿಗೆ ಅವನ ಕೃಷ್ಣ ಸ್ವರೂಪ ಹೋಯಿತು, ವಿಶ್ವರೂಪ ಬಂತು. ವಿಶ್ವರೂಪ ಬಂದ ಹಾಗೆ ಅಲ್ಲಿದ್ದಂತಹ ಅವನ ಸ್ವರೂಪ ಭಾರಿ ಚೆಂದ ಇತ್ತು. ಅರಮನೆಯಲ್ಲಿ ಸೆರೆಮನೆಯಲ್ಲಿ ಅವತರಿಸುವಾಗ ಯಾವ ಸ್ವರೂಪ ಇತ್ತೋ ಅದೇ ಸ್ವರೂಪ. ಅಷ್ಟೊತ್ತಿಗೆ ಒಬ್ಬ ಬೇಡ ಬಂದ ಅಲ್ಲಿಗೆ. ಅದೇ ಆ ಒನಕೇಚೂರನ್ನು ಬಾಣಕ್ಕೆ ಸಿಕ್ಕಿಸಿದಂತಹ ಬೇಡ. ಅವ ಬಂದು ಅಷ್ಟು ದೂರದಲ್ಲಿ ಬಂದಾಗ ಈ ಮರದಡಿಯಲ್ಲಿ ಎಂಥದೋ ಒಂದು ಪ್ರಾಣಿ ಇರಬೇಕು ಅಂತ ಸ್ಪಷ್ಟವಾಗಿ ಕಾಣ್ತಿರಲಿಲ್ಲ. ಅದು ಎಷ್ಟು ನಿಮಿಷ ಅದು ಆ ಪ್ರಾಣಿಯ ತಲೆ ಆಗಾಗ ಮೇಲೆ ಕೆಳಗೆ ಮಾಡ್ತಾ ಉಂಟು ಅಂತ ಹೇಳಿ ಇದೇ ಈ ಕಬ್ಬಿಣದ ಚೂರನ್ನು ಸಿಕ್ಕಿಸಿದಂತಹ ಬಾಣವನ್ನು ಬಿಲ್ಲಿಗೆ ಹೂಡಿ ಪ್ರಯೋಗಿಸ್ತಾನೆ. ಅದು ಹೋಗಿ ನೇರ ಕೃಷ್ಣನ ಪಾದಕ್ಕೆ ಸೇರಿಕೊಳ್ತದೆ, ಪಾದವನ್ನು ಘಾತಿಸ್ತದೆ. ಪ್ರಾಣಿ ಬಿತ್ತು ಅಂತ ಹೇಳಿಕೊಂಡು ಓಡಿ ಬಂದು ನೋಡುವಾಗ ಸಕಲ ಲೋಕರಕ್ಷಕನಾದಂತಹ ಭಗವಂತ ಚತುರ್ಭುಜಧಾರಿಯಾಗಿದ್ದಾನೆ. ಅಯ್ಯೋ ಅಂತ ಹೇಳಿ ಅದನ್ನು ಕಂಡು ಬಿದ್ದು ಬಿಟ್ಟ. ಅಲ್ಲಿ ಎದ್ದು ಗೊತ್ತಿಲ್ಲದೆ ನಾನು ಈ ತಪ್ಪನ್ನು ಮಾಡಿದೆ, ಕ್ಷಮಿಸಬೇಕು, ಬೇಡ, ಕ್ಷಮಿಸುವುದು ಬೇಡ, ಕ್ಷಮಿಸಿ ನನಗೆ ಮತ್ತೆ ಜೀವದಲ್ಲಿ ನಾನಿದ್ದರೆ ನಾಳೆ ಇಂತಹ ಇನ್ನೊಂದು ತಪ್ಪನ್ನು ಮಾಡ್ಬೋದು, ಮಾಡಲಿಕ್ಕಿಲ್ಲ ಅಂತ ಏನು ಧೈರ್ಯ ಅಲ್ವಾ? ಶಬರಿಮಲೆಗೆ ಹೋಗುವುದು ಯಾಕೆ? ಪಾಪ ಕಳೀಲಿಕ್ಕೆ. ಅಲ್ಲಿಂದ ಮತ್ತೆ ಹೋಗಿ ಬರುವಾಗಲೇ ಹೊತ್ತುಕೊಂಡೇ ಬರುವುದು ಪಾಪವನ್ನು. ಅಲ್ಲಿ ಕಡಿಮೆ ರೇಟಿಗೆ ಸಿಗ್ತದಂತೆ ಪಾಪ, ಹಾಗೆ ಹೇಳ್ತಾರೆ ಕೆಲವರು. ಸರಿ, ನನ್ನನ್ನು ಕೊಂದು ಬಿಡು ಅಂತ ಹೇಳ್ತಾನೆ. ಈ ಜೀವ ಬೇಡ, ಇನ್ನು ಈ ಜೀವದ ಬಗ್ಗೆ ನನಗೆ ಆಸೆ ಇಲ್ಲ. ನಿನ್ನನ್ನು ಘಾತಿಸಿದಂತಹ ಒಬ್ಬ ಪಾಪಿಷ್ಠ ಸ್ವಾಮಿ ನಾನು, ನನಗೆ ಯಾಕೆ ಜೀವ? ಇನ್ನು ದೇವಹೇಳನ, ದೇವಾಪರಾಧ ಇದನ್ನು ಮಾಡಿದ ಮೇಲೆ ನನಗೆ ಯಾಕೆ ಜೀವ? ನನ್ನನ್ನು ಕೊಂದು ಬಿಡು ಸ್ವಾಮಿ. ಭಗವಂತ ಹೇಳ್ತಾನೆ, ಹೆದರಬೇಡಪ್ಪ, ಬೇಡ, ನೀ ಬೇಕು. ಬೇಡ, ನೀ ಬೇಕು. ಯಾರು ಹೇಳಿದ್ದು ಬೇಡ ಅಂತ? ನಾ ಹೇಳ್ತಾ ಇದ್ದೀನಿ ಬೇಕು. ನೀ ಮಾಡಿದ್ದು ಏನು ಕೆಲಸ? ನನ್ನ ಕಾಲಿಗೆ ಬಾಣ ಹೊಡೆದದ್ದಲ್ವ? ನನಗೆ ಬೇಕು ಅಂತಲೇ ಮಾಡಿದಂತಹ ಕೆಲಸ ಅದು, ನನಗೆ ಇಷ್ಟವಾದ ಕೆಲಸ ಅದು. ನೀ ಮಾಡಿದಂತಹ ಕೆಲಸದಲ್ಲಿ ನನಗೆ ಸಂತೋಷ ಆಗಿದೆ. ಕಾಮ ಏಷ ಕೃತೋ ಹಿಮೆ, ಆದ್ದರಿಂದ ಆಜ್ಞೆ ಮಾಡ್ತಾ ಇದ್ದೇನೆ. ಪುಣ್ಯವಂತರು ಪುಣ್ಯ ಕೆಲಸಗಳನ್ನು ಮಾಡಿ 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 ತಮ್ಮ ಕೊನೆ ಕಾಲದಲ್ಲಿ ದೇಹತ್ಯಾಗವನ್ನು ಮಾಡಿ ಹೇಗೆ ಸ್ವರ್ಗಲೋಕಕ್ಕೆ ಸೇರ್ತಾರೋ ಅದೇ ರೀತಿಯಲ್ಲಿ ನೀ ಮಾಡಿದಂತಹ ಕೆಲಸ ಪುಣ್ಯದ ಕೆಲಸ, ಹೋಗು ಸ್ವರ್ಗಕ್ಕೆ. ಹೇಗೆ? ನಾವು ಮಾಡಲಿಕ್ಕಿಲ್ಲ ಹಾಗೆ ಅಂತ.
ನಾವು ಸಶ್ರದ್ಧೆಯಿಂದ ಮಾಡಬೇಕು. ಅದರ ತಾತ್ಪರ್ಯ ಏನು? ಅವ ಎಲ್ಲಿಯೋ ಗೊತ್ತಾಗದೆ ಅಂಥದ್ದು ಮಾಡಿದ್ದಾನೆ, ಗೊತ್ತಾಗಿಲ್ಲ, ಅದು ಜೀವಿ ಅಂತ ಅವನಿಗೆ ತಿಳಿದದ್ದವ. ಆದರೆ ಜೀವನವನ್ನು ಕೊಡುವಂತಹ ಒಂದು ಮಹಾಜೀವಿ ಅಂತ ಅವನಿಗೆ ಗೊತ್ತಾಗಲಿಲ್ಲ ದೂರದಿಂದ. ಅಂಥವ ಗೊತ್ತಿಲ್ಲದೆ ಅಂತಹ ಕೆಲಸ, ತಪ್ಪು ಕೆಲಸ ಮಾಡಿದರೂ ಕೂಡ ಅವನಿಗೆ ಸ್ವರ್ಗಲೋಕ ಸಿಕ್ತು. ನಾವು ತಪ್ಪು ಮಾಡುವುದಕ್ಕೆ ಗೊತ್ತಿದ್ದು ಗೊತ್ತಿಲ್ಲದೆಯೂ ಹೋಗಬಾರದು. ಮೈಮರೆವು ಅನ್ನುವಂಥದ್ದು ಇರಬಾರ್ದು. ಮನುಷ್ಯನಿಗೆ ಜಾಗೃತ ಸ್ಥಿತಿಯಲ್ಲಿ ಇರಬೇಕು. ಎಲ್ಲಿ ಹೇಗೆ ಯಾವ ಕೆಲಸಗಳನ್ನು ಮಾಡಬೇಕು ಅನ್ನುವಂಥದ್ದರಲ್ಲಿ ನಾವು ಎಲರ್ಟಾಗಿರಬೇಕು. ಯಾವುದೇ ಕಾಲಕ್ಕೂ ಜಾರಬಾರದು ಅನ್ನುವುದು ಸಂದೇಶ. ಅಲ್ಲಿ ಅವನದ್ದಾದಂತಹ ಪೂರ್ವಜನ್ಮದ ಸುಕೃತದಿಂದಾಗಿ ಅವನಿಗೆ ಸ್ವರ್ಗಲೋಕ ಪ್ರಾಪ್ತಿಯಾಗ್ತದೆ ಕೃಷ್ಣಾನುಗ್ರಹದಿಂದ. ನಮಗಾಗ್ತದೆ ಅಂತ ಏನು ನಿಘಂಟಿಲ್ಲ. ಅಂಥದ್ದು ಯಾವುದೇ ಅಪವಾದವನ್ನು, ದೇವಾಪರಾಧವನ್ನು ಮಾಡುವುದಕ್ಕೆ ನಾವು ಹೋಗುವ ಹಾಗಿಲ್ಲ. ಇದೆಲ್ಲ ಕಥೆಗಳಿಂದ ನಾವು ಕಲಿಯುವಂತಹ ಸಂದೇಶ, ಜೀವನ ಸಂದೇಶ ಏನು ಅಂತ ಕೇಳಿದರೆ, ನಾವೆಲ್ಲರೂ ಕೂಡ ಯತ್ನಶೀಲರಾಗಬೇಕಾದ್ದು ಕೃಷ್ಣನಾಗುವುದಕ್ಕೆ, ನಾವೆಲ್ಲರೂ ಯತ್ನಶೀಲರಾಗಬೇಕಾದ್ದು ಪರೀಕ್ಷಿತನಾಗುವುದಕ್ಕೆ. ಪ್ರಯತ್ನಿಸಬೇಕು. ಅದು ನಮಗೆ ಇಲ್ಲಿ ಗೊತ್ತಾಗ್ತದೆ. 3 ಪ್ರದಕ್ಷಿಣೆ ಬಂದ, ಅಷ್ಟೊತ್ತಿಗೆ ಬಂತು ವಿಮಾನದಲ್ಲಿ ಹತ್ತಿ ಹೋದ. ಈ ಹೋದಂತಹ ಕೃಷ್ಣ ಇಷ್ಟು ದಿವಸ ಆದರೂ ಎಲ್ಲಿಗೆ ಹೋದನಪ್ಪ ಅಂತ ಹೇಳ್ಕೊಂಡು ಹುಡ್ಕೊಂಡು ಬಂದ. ಅವನ ಸಾರಥಿ ದಾರುಕ ಬಂದು ನೋಡುವಾಗ, ಮೊದಲ ನಾನು ನೋಡಿದಂತಹ ಕೃಷ್ಣ ಸ್ವರೂಪ ಇಲ್ಲ, ರಥದಲ್ಲಿ ಕೂತು ಹೋಗುವಂತಹ ಕೃಷ್ಣ ಅಲ್ಲ ಇದು ವಿಶ್ವರೂಪ ಕೃಷ್ಣ. ಆ ವಿಶ್ವರೂಪ ನೋಡಿ ಆಶ್ಚರ್ಯ ಆಗ್ತದೆ. ತಲೆ ತಿರುಗಿ ಬಿದ್ದ, ಕಣ್ಣು ಕಾಣುವುದಿಲ್ಲ, ದಿಕ್ಕುಗಳು ಕಾಣುವುದಿಲ್ಲ, ಜ್ಞಾನ ಹೊರಟು ಹೋಗಿದೆ. ಹೇಗಪ್ಪ ಸ್ವಾಮಿ, ಏನಿದು? ಇದ್ದಕ್ಕಿದ್ದಾಗೆ ಅವನ ಸುತ್ತುವರಿದಂತಹ ಶಂಖಚಕ್ರ ಗದಾಪದ್ಮಗಳು, ಇವು ಎಲ್ಲ ಆಯುಧಗಳೆಲ್ಲ ಮೂರ್ತಿಮತ್ತಾಗಿ ಬಂದು ಸ್ತುತಿ ಮಾಡ್ತಾ ಇದ್ದಾವೆ. ಇವ ಬಂದಲ್ಲಿಗೆ ಸ್ತುತಿ ಮಾಡಿ ಮೇಲಿನ ಲೋಕಕ್ಕೆ ಹೋಗ್ತವೆ ಆ ಆಯುಧಗಳು ಮೂರ್ತಿ ಸ್ವರೂಪರಾಗಿ. ರಥವೂ ಕೂಡ ಮೇಲೆ ಹೋಯಿತು. ಆಮೇಲೆ ದಾರುಕನನ್ನು ಕರೆದು, ಬಾ ಇಲ್ಲಿ, ನೀನೀಗ ದ್ವಾರಕೆಗೆ ಹೋಗಬೇಕು. ಯಾದವರ ನಾಶ ಆದ್ದನ್ನು ಹೇಳಬೇಕಲ್ಲಿ. ನನ್ನ ಅಣ್ಣನಾದ ಬಲರಾಮ ನಿರ್ಯಾಣವನ್ನು ಹೊಂದಿದ್ದನ್ನು ಸೂಚಿಸಬೇಕು. ನನಗಾದಂತಹ ಈ ಸ್ಥಿತಿ, ನಾ ಸಂಕಲ್ಪ ಮಾಡಿದಂತಹ ಸಂಗತಿಯನ್ನು ಅಲ್ಲಿ ಹೋಗಿ ಹೇಳಬೇಕು. ಅಲ್ಲಿದ್ದವರನ್ನೆಲ್ಲ ಕರ್ಕೊಂಡು ಮೊದಲು ಹೊರಗೆ ಬರಬೇಕು. ಅಲ್ಲಿ ಮತ್ತು ದ್ವಾರಕೆಯಲ್ಲಿ ನೀವು ನಿಲ್ಲಿಕ್ಕಿಲ್ಲ. ದ್ವಾರಕೆಯನ್ನು ಇನ್ನೀಗ ಇಡೀ ಸಮುದ್ರ ಬಂದು ನುಂಗಿಬಿಡ್ತದೆ. ನೀವು ಅರ್ಜುನನಿಗೆ ಹೇಳಿದ್ದೇನೆ, ಪ್ರೇರಣೆ ಕೊಟ್ಟಿದ್ದೇನೆ ಬರಲಿಕ್ಕೆ. ಅರ್ಜುನ ಬರ್ತಾನೆ, ಎಲ್ಲ ನಿಮ್ಮವರನ್ನೆಲ್ಲ ಕರ್ಕೊಂಡು ಹೋಗ್ತಾನೆ. ನೀವೆಲ್ಲ ನಿಮ್ಮ ಸಾಮಗ್ರಿಗಳನ್ನು ಹಿಡ್ಕೊಂಡು ಇಂದ್ರಪ್ರಸ್ಥಕ್ಕೆ ಸಾಗಬೇಕು. ಅಲ್ಲಿದ್ದುಕೊಂಡು ಅರ್ಜುನನಿಂದ ಸಂರಕ್ಷಿತರಾಗಿರಿ ನೀವು. ನಾನೇನು ಮಾಡಬೇಕು ಸ್ವಾಮಿ ಹಾಗಾದರೆ? ಈಗ ಅವರು ಹೋಗ್ತಾರೆ, ಸರಿ, ನಾನು ಇಷ್ಟು ದಿವಸ ನಿನ್ನ ಜೊತೆಗೆ ಇದ್ದದ್ದಲ್ಲ, ನೀನಾ ತ್ವಂತು ಮದ್ಧರ್ಮಮಾಸ್ಥಾಯ. ನನಗೆ ಮೊನ್ನೆ ಒಂದು ಉಪದೇಶ ಮಾಡಿದ್ದೆ, ಭಾಗವತೋಪದೇಶ. ಅದನ್ನು ನೀನು ಮತ್ತೆ ಆಲೋಚನೆ ಮಾಡಿ ನೆನಪು ಮಾಡಿಕೊಂಡು ಅದನ್ನೇ ಚಿಂತನೆ ಮಾಡುತ್ತಾ ಜ್ಞಾನನಿಷ್ಠನಾಗಿ ಶಾಂತನಾಗು. ನಿನ್ನ ಕಣ್ಣೆದುರು ಕಾಣ್ತಾ ಇರುವಂತಹ ಇದೆಲ್ಲವೂ ಕೂಡ ಮಾಯೆ ಅಂತ, ನನ್ನ ಮಾಯೆ ಅಂತ ತಿಳಿ. ಮನ್ಮಾಯ ರಚನಾಮೇತಾಂ ವಿಜ್ಞಾಯ. ಇದೆಲ್ಲವೂ ಕೂಡ ನನ್ನ ಮಾಯೆ. ನೀ ಜೀವನದಲ್ಲಿ ಅನುಭವಿಸಿದ್ದೆಲ್ಲವೂ ಕೂಡ ನನ್ನ ಮಾಯೆ. ನನ್ನದ್ದಾದ ನಿಜ ಸ್ವರೂಪ ಅಲ್ಲಿದೆ. ಹಾಗಾಗಿ ಇದೆಲ್ಲವೂ ಕೂಡ ಲೋಕರಕ್ಷಣೆಗಾಗಿ ಮಾಡಿದಂತಹ ನನ್ನದ್ದಾದ ಕೆಲವೊಂದಷ್ಟು ಲೀಲೆಗಳು. ಇದನ್ನು ನನ್ನ ಮಾಯೆ ಅಂತ ನೀ ತಿಳ್ಕೊಂಡು ಶಾಂತನಾಗೂ ಹೋಗು. ಕೃಷ್ಣನಿಗೆ ಪ್ರದಕ್ಷಿಣೆ ಬಂದು ಹೊರಟ. ಅಷ್ಟೊತ್ತಿಗೆ ಕೃಷ್ಣ ನಿರ್ಯಾಣವನ್ನು ನೋಡಬೇಕು ಅಂತ ಹೇಳಿಕೊಂಡು ಬ್ರಹ್ಮಾದಿ ದೇವತೆಗಳು ಎಲ್ಲರೂ ಕೂಡ ಬಂದರು. ಕೈಲಾಸವಾಸಿಯಾದ ಪರಮೇಶ್ವರ, ಪಿತೃಗಳು, ಸಿದ್ಧರು, ಯಕ್ಷರು, ಕಿನ್ನರವರು, ಕಿಂಪುರುಷರು ಎಲ್ಲರೂ ಕೂಡ ಬಂದರು. ಜ್ಞಾನನಿಷ್ಠನಾಗಿದ್ದಾನೆ, ಚಿನ್ಮುದ್ರೆಯಲ್ಲಿದ್ದಾನೆ ಭಗವಂತ. ಬ್ರಹ್ಮದೇವನನ್ನು ಒಂದು ಸಲ ಹೀಗೆ ನೋಡಿದ, ಬರ್ತೇನೆ ಅಂತ ಸಂಜ್ಞೆ ಅದು. ಹೋಗಿ ರೆಡಿಯಾಗಿತ್ತು. ಕಣ್ಣು ಮುಚ್ಚಿದ. ಕಣ್ಣು ಮುಚ್ಚಿ ತನ್ನದ್ದಾದಂತಹ ಯಾವ ವಿಭೂತಿಗಳು, ದಿವ್ಯತೆಗಳು, ಅಲೌಕಿಕವಾದಂತಹ ಲೀಲೆಗಳು ಅದನ್ನೆಲ್ಲ ತನ್ನೊಳಗಡೆ ಸೇರಿಸಿಕೊಂಡ. ಹೊರಗಿನ ಸ್ವರೂಪವನ್ನೆಲ್ಲ ತನ್ನ ಒಳಗಡೆ ಸೇರಿಸಿಕೊಂಡ. ಲೋಕಾಭಿರಾಮವಾದಂತಹ ಶರೀರ, ಸಮಗ್ರ ಲೋಕಗಳೇ ಆಕರ್ಷಿತವಾದಂತಹ ಶರೀರ,
ಸಜ್ಜನರ ಭಕ್ತರ ಯೋಗಿಗಳ ಧಾರಣೆಗೆ ಧ್ಯಾನಕ್ಕೆ ವಸ್ತುವಾದಂತಹ ಶರೀರ, ಅದನ್ನು ಅಗ್ನಿಸ್ಪರ್ಶ ಇಲ್ಲದೆ ತನ್ನದ್ದಾದ ಯೋಗ ಶಕ್ತಿಯಿಂದ ಒಳಮುಖವನ್ನಾಗಿಸಿಕೊಂಡು ಹಾಗೆ ಮೇಲೆ ಏರ್ತಾ 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 ಹೋಗಿ ತನ್ನದ್ದಾದ ವೈಕುಂಠಧಾಮಕ್ಕೆ ಸೇರ್ತಾನೆ. ಇದನ್ನೆಲ್ಲ ನೋಡ್ತಾ ಇದ್ದಾರೆ ಬ್ರಹ್ಮಾದಿ ದೇವತೆಗಳು. ನೋಡಿ 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 ಅಲ್ಲಿ ಹೋಗ್ತಾ ಇದ್ದಾನೆ. ಹೋಗಿ ಹೋಗಿ ಮತ್ತೆ ಅದು ಎಲ್ಲಿ ಹೋದ ಅಂತ ಬ್ರಹ್ಮಾದಿ ದೇವತೆಗಳಿಗೆ ಆ ಕುರುಹು ಸಿಗಲಿಲ್ಲ. ಆ ರೀತಿಯಲ್ಲಿ ಅವನ ಸ್ವಧಾಮ ಪ್ರವೇಶ ಆಯಿತು. ಭೂಲೋಕವನ್ನು ಬಿಟ್ಟು ಕೃಷ್ಣ ನಿರ್ಯಾಣವನ್ನು ಹೊಂದಿದ. ಯಾಕೆ ಹೊಂದಿದ ನಿರ್ಯಾಣವನ್ನು? ಹೋದದ್ದು ಯಾಕೆ ಕೃಷ್ಣ? ಯಾರಿಗೂ ಗೊತ್ತಿಲ್ಲ. ನಾವಿವತ್ತು ಹೋಗುವುದು ಯಾಕೆ? ನಾಳೆ ಪುನಃ ಬರಲಿಕ್ಕಲ್ವ ಪ್ರವೀಣ್ರೆ? ಹಾಂ, ನಾವು ಬರಬೇಕು ಅಂತಾದರೆ ಹೋಗಬೇಕಲ್ವ? ಸಣ್ಣ ಲಾಜಿಕ್ ಇದು. ಕೃಷ್ಣ ಹೋದದ್ದು ಯಾಕೆ? ತಲೆಬಿಸಿ ಮಾಡಬೇಡಿ. ಇಷ್ಟು ದಿವಸ ಮಾಡಿದ್ದೆಲ್ಲವೂ ವ್ಯರ್ಥ ಅಂತ ಇಲ್ಲ. ಕೃಷ್ಣ ಹೋದದ್ದು ಯಾಕೆ? ನಾಡಿದ್ದು ಮನೆ ಮಕ್ಕಳಿಗೆ ಬರ್ತಾನೆ. ಅದಕ್ಕೆ ಮನೆಯಲ್ಲಿ ಕೃಷ್ಣನ ನೆಲೆಯಾಗಬೇಕು. ಹೋದದ್ದು ಒಂದು ಸಲ ಹೋಗಿ ಬರ್ತೇನೆ ಅಲ್ಲಿಗೆ ಅಂತ. ಹಾಗಾಗಿ ನಿರ್ಯಾಣ ಆಯಿತು ಅಂತಂದ ಮಾತ್ರಕ್ಕೆ ಇಲ್ಲಿ ಇಲ್ಲ ಅಂತ ಅರ್ಥ ಅಲ್ಲ. ಕೈನ ತರೆಟ್ಟದಿಟ್ಟು ಉಂಟು ಮಂಡೆ ವೆಚ್ಚ ಮಡಿಪೆರಜ್ಜಿ ಈತು ಒಂಜಿ ವಾರದ ಪ್ರೋಗ್ರಾಮ್ ಅದು ದಾಲ ಪ್ರಯೋಜನ ಇಜ್ಜಿ ಹಾಗೆಲ್ಲ ಆಲೋಚನೆ ಮಾಡಲಿಕ್ಕಿಲ್ಲ. ಕೃಷ್ಣ ನಿರ್ಯಾಣ ಅಂತಂದರೆ ಎಂಥದ್ದು? ಒಂದು ನಾಟಕದ ಹಾಗೆ. ಈಗ ನಾನು ನಾಟಕದ ವೇಷ ಹಾಕಿ, ವೇಷ ಚೆಂದ ಉಂಟು, ನೀವೆಲ್ಲ ಸೆಲ್ಫಿ ತೆಕ್ಕೊಂಡದ್ದು ಮಂಗನಾಗಿ ಕಾಣ್ತಿದ್ದಿರ್ಬೇಕು. ಹಾಗಾಗಿ ಸೆಲ್ಫಿ ತೆಕ್ಕೊಂಡದ್ದು ನನಗೂ ಖುಷಿಯಾಯಿತು ಈ ವೇಷ. ನಾನು ಸ್ಟೇಜಲ್ಲೇ ಇರ್ತೇನೆ ಅಂತ ಎಲ್ಲಿಯಾದರೂ ಇದ್ದರೆ ಚಪ್ಪಲಿಯಲ್ಲಿ ಬಿಟ್ಟು ಬೀಳಲಿಕ್ಕಿಲ್ಲ. ಎಲ್ಲಿಯಾದರೂ ಉಂಟಾ ನಾಟಕ? ಅವನ ವೇಷ ಯಕ್ಷಗಾನದಲ್ಲಿ ಆಟದಲ್ಲಿ ಎಲ್ಲ ಕುಣಿದು ಅವನದ್ದಾದ ಎಲ್ಲ ಕರ್ತವ್ಯ ಮುಗಿಯಿತು. ದೇವಿ ವೇಷ ಹಾಕಿದವನು ಇಲ್ಲಿ ಕೂತ್ಕೊಳ್ಳಿ, ಚೆಂದ ಕಾಣ್ತದೆ ಈ ತೊಟ್ಟಿಲಿನಲ್ಲಿ ಕೂತ್ಕೊಳ್ಳಿಕ್ಕೆ, ಎಡಭಾಗದಲ್ಲಿ, ಸ್ಟೇಜಿನ ಎಡಭಾಗದಲ್ಲಿ ಈಗ ಅಲ್ಲಾಡಿಸ್ಕೊಂಡಿರ್ಲಿಕ್ಕೆ ಆಗ್ತದೆ. ನಾ ಇಲ್ಲೇ ಇರ್ತೇನೆ 2 ದಿವಸ ಅಂತ ಹೇಳಿ ಇರ್ಲಿಕ್ಕೆ ಆಗ್ತದ? ವೇಷ ಅಲ್ವ ಅದು. ಮತ್ತೆ ತೆರೆಮರೆಗೆ ಹೋಗಲೇಬೇಕು, ಚೌಕಿಗೆ ಹೋಗಲೇಬೇಕು. ಅಲ್ಲಿದ್ದರೆ ನೆಗಾಡಿಯಾರು ಮತ್ತೆ ಊರಿನವರು ಬೇಗ ಬೇಲೆ ಇಜ್ಜಿ ಅಂತ. ಹಾಗೆ ಈ ಕೃಷ್ಣ ಅವತಾರ ಅನ್ನುವಂಥದ್ದು ಅದೊಂದು ಮಾಯೆ ಅಂತ ಮೊನ್ನೆಯಿಂದ ನಾವು ಹೇಳ್ತಾ ಇದ್ದೇವೆ. ಕೃಷ್ಣ ಮಾಯೆ ಅಂತ. ಕೃಷ್ಣನ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡುವಾಗಲೇ ನೋಡಿ ಮಾಯೆ ಯಾವತ್ತು 4ನೇ ದಿವಸ ಗೊತ್ತಾಯ್ತು ನಮಗೆ. ಹಾಗಾಗಿ ಅದು ಮಾಯಾ ವಿಡಂಬನಮವೇಹಿ ಯಥಾ ನಟಸ್ಯ. ಒಬ್ಬ ನಟ ವೇಷ ಹಾಕಿ ತನ್ನ ಕರ್ತವ್ಯವನ್ನು ಅಭಿನಯವನ್ನು ಮಾಡಿ ಹೇಗೆ ತನ್ನ ಮೂಲ ಸ್ಥಾನಕ್ಕೆ ಹೋಗಿ ಸೇರ್ತಾನೋ ಹಾಗೆ ಈ ಕೃಷ್ಣ ಭಗವಂತ ತನ್ನ ಮೂಲಸ್ಥಾನದಿಂದ ವೈಕುಂಠಲೋಕದಿಂದ ಧರ್ಮರಕ್ಷಣೆಗೆ ಅಂತ ಬಂದವನು. ಧರ್ಮರಕ್ಷಣೆಯನ್ನು ಮಾಡಿದ ಮೇಲೆ ಏನು ಮತ್ತೆ ಹೋಗಬೇಕು ತಾನೆ. ಹಾಗೆ ಅವ ಇಲ್ಲ ಅಂತ ಅಲ್ಲ, ಇದ್ದಾನೆ ಅನ್ನುವುದೇ ನಿರ್ಯಾಣಕ್ಕೆ ಅರ್ಥ. ಇದ್ದಾನೆ ಅನ್ನುವುದೇ ನಿರ್ಯಾಣದ ಅರ್ಥ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಇದು ಕೃಷ್ಣ ಅವತಾರ, ಕೃಷ್ಣಲೀಲೆಯ ವೈಚಿತ್ರ್ಯ. ಅದನ್ನು ಶುಕ ಮಹರ್ಷಿಗಳು ಪರೀಕ್ಷಿತನಿಗೆ ಹೇಳ್ತಾರೆ. ಆಮೇಲೆ ಬೇರೆ ಬೇರೆ ಕೆಲವೊಂದಷ್ಟು ಪ್ರಶ್ನೆಗಳನ್ನು ಕೇಳಿ ಕಲಿಯುಗದ ಕೆಲವು ರಾಜವಂಶಗಳನ್ನೆಲ್ಲ ವರ್ಣನೆ ಮಾಡ್ತಾನೆ. ಅದಷ್ಟು ಮಾಡಿ ಆಗುವಾಗ ಇವನದ್ದಾದಂತಹ ಎಲ್ಲ ಮೋಹಗಳು ಪರೀಕ್ಷಿತನಿಗೆ ದೂರಾದವು. ಎಲ್ಲ ಕೇಳಿ 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 ಕೃಷ್ಣನಲ್ಲಿ ಸೇರಿ ಹೋಗಿತ್ತು ಮನಸ್ಸು. ಸೇರಿ ಹೋಗಿ ಕೊನೆಗೆ ಹೇಳ್ತಾನೆ, ಪುನಃ ಕೇಳಿದ್ರು ಏನಾದರೂ ಇನ್ನೇನಾದರೂ ಡೌಟ್ಸ್ ಏನಾದರೂ ಕೇಳಬೇಕಿದ್ರೆ ಆಯ್ತಂಟ ಕೇಳ್ಯಾರ ಇತ್ತಂಟ ಕೇಳೋಳಿಂದ ಏನಿಲ್ಲ. ಹೇಳ್ತಾನೆ, ನಾನು ಅಲ್ಲಿ ಹೋಗಿ ನಿಂತಿದ್ದೇನೆ ಗುರುಗಳೇ, ನಿಮ್ಮ ಅನುಗ್ರಹದಿಂದ ಕೃಷ್ಣನಲ್ಲಿ ನಿಂತಿದ್ದೇನೆ. ಇನ್ನು ನಾನು ಹೆದರಲಿಕ್ಕಿಲ್ಲ. ಇನ್ನು ನನಗೆ ಯಾವ ಮರಣ ಭಯವೂ ಇಲ್ಲ. ಇನ್ನು ನಾನು ತಕ್ಷಕನಿಗೆ ಹೆದರುವ ಜಾಯಮಾನದವನಲ್ಲ. ಪ್ರವಿಷ್ಟೋ ಬ್ರಹ್ಮನಿರ್ವಾಣಂ, ನನಗೆ ನೀವು ಅಭಯವನ್ನು ತೋರಿಸಿಕೊಟ್ರಿ. ಆ ಮೊದಲ ಪ್ರಶ್ನೆ ಹಾಗೆ ಅಲ್ವ ಪರೀಕ್ಷಿತನಂದು.
ಸಾಯುವ ಕಾಲಕ್ಕಾಗುವಾಗ ಏನು, ಅದಕ್ಕೆ ಸಾಯುವಲ್ಲಿವರೆಗೆ ಇಷ್ಟು ಶಿಕ್ಷಣ ಕೊಟ್ಟರು ನೋಡಿ. ಸಾಯುವಲ್ಲಿವರೆಗೆ ಯಾವ ಶಿಕ್ಷಣದಿಂದ ಆತ್ಮೋನ್ನತಿ ಆಗ್ತದೋ ಆ ಶಿಕ್ಷಣವನ್ನು ಕೊಟ್ಟರೆ ಹುಟ್ಟಿನಿಂದ ಸಾಯುವಲ್ಲಿವರೆಗೆ, ಆವಾಗ ಅದು ಸಾಯುವಾಗ ಪ್ರಯೋಜನಕ್ಕೆ ಬರ್ತದೆ ಅಂತ. ನಾವು ಕಲಿಯುವುದು ಸಂಪಾದನೆ ಮಾಡಲಿಕ್ಕೆ ಮಾತ್ರ ಅಲ್ಲ, ಕಳೆದದ್ದನ್ನು ಕೂಡಿಡುವುದಕ್ಕೆ ಕಲಿಯೋದು. ಕಳೆದದ್ದು ಏನು ಅದನ್ನು ನಾವು ಆಲೋಚನೆ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ಇವನಿಗೆ ಕಳೆದದ್ದೆಲ್ಲವೂ ಕೂಡ ಸಿಕ್ಕಿತು. ಬ್ರಹ್ಮ ಅಭಯ ಸ್ಥಿತಿಯಲ್ಲಿದ್ದಾನೆ. ಈಗ ಅವನಿಗೆ ಯಾವುದು ಕೂಡ ಹೊರಗಿನ ಲೋಕದ ಪ್ರಪಂಚವೇ ಇಲ್ಲ, ಹೊರಗಿನ ಲೋಕದ ಚಿಂತನೆಯೇ ಇಲ್ಲ, ಸ್ಪರ್ಶವೇ ಇಲ್ಲ. ಎಲ್ಲ ಅವನ ಇಂದ್ರಿಯ ಸಮೇತ, ಜೀವ ಸಮೇತ ಅಲ್ಲಿ ಹೋಗಿ ನಿಂತಿದೆ. ಇವ ಸರಿಯಾದ ಸ್ಥಿತಿಯಲ್ಲಿ ಇದ್ದಾನೆ ಅನ್ನೋದು ಶುಕ ಮಹರ್ಷಿಗಳಿಗೆ ಅರಿವಾಯಿತು. ಅಲ್ಲಿಂದ ಶುಕ ಮಹರ್ಷಿಗಳು ಹೊರಟರು, ಅವರ ಕೆಲಸ ಮುಗಿಯಿತು. ಶುಕ ಮಹರ್ಷಿಗಳು ಹೊರಟಲ್ಲಿಗೆ ಇವ ಅಲ್ಲಿ ಹೋಗಿ ನಿಂತಿದ್ದಾನೆ. ಈಗ ಖಾಲಿ ದೇಹ ಮಾತ್ರ. ಅಷ್ಟೊತ್ತಿಗೆ ಈ ತಕ್ಷಕ ಸರ್ಪರಾಜ ಪರೀಕ್ಷಿತನನ್ನು ಕಚ್ಚಬೇಕು ಅಂತ ಹೇಳಿಕೊಂಡು ಅಲ್ಲಿಂದ ಬರ್ತಾ ಇದ್ದಾನೆ. 7ನೇ ದಿವಸ ಈ ತಕ್ಷಕ ಬಂದು ಕಚ್ಚಿ ಪರೀಕ್ಷಿತನಿಗೆ ವಿಷಯ ಏರಿದ್ರೆ ಆ ವಿಷಯವನ್ನು ತೆಗಿಬೇಕಲ್ಲ. ಅದಕ್ಕೆ ಒಬ್ಬರು ಕಾಶ್ಯಪ ವಂಶೀಯರು ವಿಷವೈದ್ಯರು ಬರ್ತಾ ಇದ್ದಾರೆ ವಿಷ ತೆಗಿಲಿಕ್ಕೆ ಅಂತ. ಒಂದು ವೇಳೆ ಕಚ್ಚಿದ್ರೆ ಕೂಡಲೇ ಒಂದು ಏನಾದರೂ ಮಾಡಿ ಚಿಕಿತ್ಸೆ ಮಾಡಿ ವಿಷವನ್ನು ತೆಗೆಯುವ ಉದ್ದೇಶದಿಂದ. ತಕ್ಷಕಃ ಪ್ರಹಿತಃ ವಿಪ್ರಾಹ ಕ್ರುದ್ಧೇನ ದ್ವಿಜಸೂನುನ. ಆ ಬ್ರಾಹ್ಮಣ ಗೊತ್ತಾಯಿತು ವಿಷ ತೆಗೆಯುವ ವೈದ್ಯ ಅಂತ. ವಿಷವನ್ನು ತೆಗೆದು ವಿಶೇಷವಾದ ಚಿಕಿತ್ಸೆಯನ್ನು ಕೊಡುವಂತಹ ಸಾಮರ್ಥ್ಯ ಇರುವವನು. ಈ ಸರ್ಪ ತಕ್ಷಕ ಬ್ರಾಹ್ಮಣ ವೇಷದಲ್ಲಿ ಬರ್ತಾ ಇದ್ದಾನೆ. ಬರುವಾಗ ಇವ ಸಿಕ್ಕಿದ. ಗೊತ್ತಾಯಿತು ತಕ್ಷಕನಿಗೆ, ನಿನಗೆಷ್ಟು ಬೇಕು? 2 ಜಾಸ್ತಿ ಕೊಡ್ತೇನೆ, ಹೋಗಿಲ್ಲಿಂದ. ಹಾಂ, ನಿನಗೆ ಬೇಕಾದ ದುಡ್ಡಲ್ವಾ? 10,000 ಜಾಸ್ತಿ ಕೊಡ್ತೇನೆ, ಬಾಯಿ ಮುಚ್ಕೊಂಡಿರಬೇಕು, ಹೋಗ್ತಾ ಇರು. ಸರ್ವ ಸಂಪತ್ತನ್ನು ಕೊಡುವ ಸಾಮರ್ಥ್ಯ ಇಳುವವನು ತಕ್ಷಕ. ಕೊಟ್ಟ, ಸರಿ, ಅದನ್ನು ತೆಕ್ಕೊಂಡು ಅವ ಹೋದ. ಇವ ಬ್ರಾಹ್ಮಣ ವೇಷದಲ್ಲಿ ತಕ್ಷಕ ಪರೀಕ್ಷಿತನಿರುವಲ್ಲಿಗೆ ಹೋಗ್ತಾನೆ. ಹೋಗಿ ಮತ್ತೆ ಬರುಸೊತ್ತಿಲ್ಲ, ಪ್ರಸಂಗ ಮುಗಿಬೇಕು. ಕಚ್ಚಿದ ಆ ಒಂದು ಪ್ರಭಾವಕ್ಕೆ, ಪ್ರಖರತೆಗೆ ಭಗ್ಗ ಅಂತ ಕಿಚ್ಚು ಹಿಡಿದು ಇಡೀ ಊರಿದು ಕ್ಷಣಾರ್ಧದಲ್ಲಿ ಪರೀಕ್ಷಿತನ ದೇಹ ಭಸ್ಮವಾಗಿ ಹೋಯಿತು. ಪರೀಕ್ಷಿತನಿಗೆ ಗೊತ್ತೇ ಆಗಲಿಲ್ಲ ಕಚ್ಚಿದ್ದು. ಯಾಕೆ? ಅವ ಇದ್ದರೆ ಅಲ್ವ ಗೊತ್ತಾಗೋದು. ದೇಹ ಮಾತ್ರ ಇದ್ದದ್ದು, ಅದು ಹೋಗಿದೆ. ಅವನಿಗೆ ಮುಕ್ತಿಯಾಗಿ ಆಗಿತ್ತು. ಇದು ಕೇವಲ ಒಂದು ಸಾಂಕೇತಿಕವಾಗಿ ದೇಹ ಮಾತ್ರ ಒಂದು ಕಟ್ಟಿಗೆ ತುಂಡಿದ್ದಾಗೆ ಹೋಗಿಯಾಗಿತ್ತು, ಆಗಲೇ ಹೋಗಿದೆ. ಅಂದರೆ ಪರೀಕ್ಷಿತನಿಗೆ ಮುಕ್ತಿಯಾಯಿತು, ಮತ್ತು ಕೃಷ್ಣಾನುಗ್ರಹ, ಕೃಷ್ಣ ಸಾಯುಜ್ಯ ಇದಾಯಿತು. ಮತ್ತು ತಕ್ಷಕ ಹೋದ. ಜೀವನದಲ್ಲಿ ಯಾವುದೇ ಕಷ್ಟ ಬಂದರೂ ಕೂಡ ಕೃಷ್ಣಾರಾಧನೆಯಿಂದ ಆ ಕಷ್ಟ ನಮಗೆ ಅನುಭವಕ್ಕೆ ಬರುವುದಿಲ್ಲ ಅನ್ನುವುದು ಸಂದೇಶ. ಇಂತಹ ಸಂದೇಶ ಸುಮಾರಷ್ಟಿವೆ. ಹೀಗೆ ಈ ಪುಣ್ಯತಮವಾದಂತಹ ಕಥಾನಕವನ್ನು ಸಶ್ರದ್ಧೆಯಿಂದ ನಾವೆಲ್ಲರೂ ಕೂಡ ಶ್ರವಣ ಮಾಡಿದ್ದೇವೆ. ಜೀವನ ಹಸಿರಾಗಬೇಕು. ಆಗಾಗ ಬರುವಂತಹ ಕಷ್ಟ ನಷ್ಟಗಳನ್ನು, ಇಷ್ಟಗಳನ್ನು ಸಮಾನ ಭಾವದಲ್ಲಿ ನಾವು ಸ್ವೀಕಾರ ಮಾಡಬೇಕು. ಯಾವುದೇ ಒಂದು ಘಟನೆ ಆದರೂ ಕೂಡ ಅದರಿಂದ ಕಂಗೆಡದೆ ಎಲ್ಲವೂ ಕೂಡ ಕೃಷ್ಣಮಾಯ ಹೇಳುವಂತಹ ಭಾವದಿಂದ ಕೃಷ್ಣಾರಾಧನೆಯಲ್ಲಿಯೇ ತೊಡಗುತ್ತಾ ನಮ್ಮನ್ನು ನಾವು ಸ್ಪಷ್ಟವಾಗಿ ಅರಿತುಕೊಂಡು ಅವನನ್ನು ಅರಿಯುವುದಕ್ಕೆ ಯತ್ನಶೀಲರಾಗೋಣ. ಅದಕ್ಕೆ ಸಪ್ತಾಹ ಯಜ್ಞ ನಮಗೊಂದು ವಿಶೇಷವಾದಂತಹ ಅನುಗ್ರಹವನ್ನು ಮಾಡಲಿ. ಇಷ್ಟು ದಿವಸಗಳ ಕಾಲ ಕಥಾಶ್ರವಣ ಮಾಡಬೇಕು ಅನ್ನುವಂತಹ ಹಂಬಲದಿಂದ ನಾವೆಲ್ಲ ಬಂದಿದ್ದೇವೆ. ಯಥಾಸಾಧ್ಯವಾಗಿ ನಾವು ಹೇಳಿದ್ದೇವೆ, ಹೇಳಿದ್ದನ್ನು ನೀವು ಕೇಳಿದ್ದೀರಿ. ಇದರ ಉದ್ದೇಶ
ಕೌಟುಂಬಿಕವಾದಂತಹ ಉದ್ದೇಶವಾದರೂ ಕೂಡ ಸಾಮಾಜಿಕವಾದಂತಹ ಉದ್ದೇಶವೂ ಅದರಲ್ಲಿ ಸೇರಿದೆ. 1 ವಾರಗಳ ಕಾಲ ಕುಟುಂಬದ ಹಿರಿಯರು ಪಿತೃಗಳು ಅಲ್ಲಿದ್ದುಕೊಂಡು ಅತ್ಯಂತ ಯೋಗ್ಯ ರೀತಿಯಲ್ಲಿ ಶ್ರವಣವನ್ನು ಮಾಡಿದ್ದಾರೆ. ಆ ಪಿತೃಗಳಿಗೆಲ್ಲ ಅವರ ಪ್ರೇತತ್ವ ನಿವಾರಣೆಯಾಗಿ ಮುಕ್ತಿ ಪ್ರಾಪ್ತಿಯಾಗಲಿ, ಕೃಷ್ಣ ಸಾಯುಜ್ಯ ಪ್ರಾಪ್ತಿಯಾಗಲಿ. ಅದೇ ರೀತಿಯಲ್ಲಿ ಇಲ್ಲಿ 1 ವಾರಗಳ ಕಾಲ ನನ್ನ ಕಾರ್ಯಕ್ರಮ, ನಮ್ಮ ಕಾರ್ಯಕ್ರಮ ಹೇಳುವ ಭಾವದಲ್ಲಿ ಯಾರೆಲ್ಲ ಮುಕ್ತ ಭಾವದಿಂದ ನಿಸ್ಸಂಕೋಚವಾಗಿ ಸೇವೆಯನ್ನು ಮಾಡಿದ್ದೀರಿ, ಯಾವುದೇ ಸೇವೆ ಇರ್ಬೋದು, ಸಣ್ಣ ಸೇವೆ ಇರ್ಬೋದು, ದೊಡ್ಡ ಸೇವೆ ಇರ್ಬೋದು, ಎಂಥದ್ದೇ ಇರ್ಬೋದು, ಒಂದು ಸಗಣಿ ಗುಡಿಸುವುದರಿಂದ ಹಿಡಿದು ಮಾವಿನ ತುದಿ ಹಲಸಿನ ತುದಿ ತರುವುದರಿಂದ ಹಿಡಿದು ಗುಡಿಸುವುದರಿಂದ ಹಿಡಿದು ಎಲ್ಲ ಕೆಲಸ ಈ ಯಜ್ಞಕ್ಕೆ ಸಂಬಂಧಪಟ್ಟಾಗೆ ಯಾರೆಲ್ಲ ಮಾಡಿದ್ದೀರಿ ಅಂಥವರೆಲ್ಲರೂ ಕೂಡ ಅವರ ಜೀವನ ಸುಖಮಯವಾಗಬೇಕು. ಅವರವರ ಮನೆಯಲ್ಲಿ ಕೃಷ್ಣನ ನೆಲೆಯಾಗಲಿ, ಕೃಷ್ಣಾನುಗ್ರಹ ಆಗಲಿ, ಸರ್ವರಿಗೂ ಕೃಷ್ಣ ಸನ್ಮಂಗಲವನ್ನುಂಟು ಮಾಡಲಿ. ಮುಂದೆ ಇಲ್ಲಿ ನಡೆಯುವಂತಹ ನೂತನ ಗೃಹ ಪ್ರವೇಶ, ಆರಾಧ್ಯ ದೈವಗಳ ಪ್ರತಿಷ್ಠೆ, ದೈವಗಳ ನರ್ತನೋತ್ಸವ, ಪಿತೃಗಳಿಗೆ ಪಿಂಡ ಪ್ರದಾನದ ಮೂಲಕವಾಗಿ ಅವರಿಗೆ ಮುಕ್ತಿಯನ್ನು ಕೊಡುವಂತಹ ಪ್ರಕ್ರಿಯೆ, ಇವಿಷ್ಟು 2-3 ದಿವಸಗಳಲ್ಲಿ ನಡೆಯುವುದಕ್ಕಿವೆ. ಆ ಎಲ್ಲ ಕೆಲಸಗಳಿಗೆ ಶ್ರೀಕೃಷ್ಣನ ಪೂರ್ಣ ಅನುಗ್ರಹ ಪ್ರಾಪ್ತಿಯಾಗಬೇಕು. ಆ ಎಲ್ಲ ಕೆಲಸಗಳಿಗೆ ಶ್ರೀಕೃಷ್ಣ ನಿಮ್ಮ ಹಿಂದೆಯೇ ಇದ್ದು ಬೆನ್ನೆಲುಬಾಗಿ ಇದ್ದು ಯಾವುದೇ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಅನ್ನದಾನದಿಂದ ಹಿಡಿದು ಎಲ್ಲ ದಾನದವರೆಗೂ ಆ ಶ್ರೀಕೃಷ್ಣ ಸ್ವಾಮಿ ನಿಮ್ಮ ಜೊತೆಗೆ ಇದ್ದು ಎಲ್ಲವನ್ನು ಸಾಂಗೋಪಾಂಗವಾಗಿ ನೆರವೇರಿಸಿ, ಯಾವ ಉದ್ದೇಶವನ್ನಿಟ್ಕೊಂಡು ಈ ಸಪ್ತಾಹ ಯಜ್ಞವನ್ನು ನೀವು ಮಾಡಿದ್ದೀರೋ ಆ ಎಲ್ಲ ಉದ್ದೇಶ ಮುಂದೆ ಸಫಲವಾಗ್ತದೆ. ಕೆಲವೇ ದಿವಸಗಳಲ್ಲಿ ಇದರದ್ದೆಲ್ಲ ಪ್ರಯೋಜನ ನಿಮಗೆ ಕೈಗೆ ಸಿಗ್ತಾ ಹೋಗ್ತದೆ. ಇನ್ನು ಕೆಲವು ದಿವಸಗಳಲ್ಲಿ ಒಂದು ವಿಶೇಷವಾದಂತಹ ಕ್ರಾಂತಿ ಆಗುವುದಕ್ಕೆ ಉಂಟು. ಆ ಕ್ರಾಂತಿ ಅದು ಪುರುಷೋತ್ತಮನಿಂದ ಪ್ರಾಪ್ತವಾಗುವಂಥದ್ದು ಅನುಗ್ರಹ ರೂಪದಲ್ಲಿ. ಅವನಿಗೆ ಸಂತೃಪ್ತಿಯಾದರೆ ಯಾವುದು ಸಿಕ್ಕಲಿಕ್ಕಿಲ್ಲ. ಆ ಸಂತೃಪ್ತಿ ಆಗಿದೆ ಅನ್ನುವಂಥದ್ದು ನನ್ನ ಹೃದಯಕ್ಕೆ ಅನಿಸಿದೆ, ಸಂತೃಪ್ತಿ ಆಗಿದೆ ಅಂತ. ಆ ಸಂತೃಪ್ತಿ ಅದು ಇಲ್ಲಿಯೇ ಶಾಶ್ವತ ಇರಲಿ, ಮಣ್ಣಿನಲ್ಲಿ. ಇಂತಹ ಕಾರ್ಯಕ್ರಮದಿಂದ ಬಂದಂತಹ ನಾವೆಲ್ಲರೂ ಕೂಡ ಪ್ರೇರಿತರಾಗಬೇಕು, ಪ್ರಭಾವಿತರಾಗಬೇಕು. ನಮ್ಮ ಮನೆಗಳಲ್ಲಿ ಮತ್ತೆ ಹೇಳಿದ್ದನ್ನೇ ಹೇಳ್ತೇನೆ, ದಯವಿಟ್ಟು ಭಾಗವತ ಗ್ರಂಥವನ್ನು ತಂದಿಟ್ಟುಕೊಳ್ಳಿ ಮನೆಯಲ್ಲಿ, ಪೂಜಾ ಕೋಣೆಯಲ್ಲಿ. ನಿತ್ಯವೂ ಕೂಡ ಅದನ್ನು ಪೂಜಿಸಿ, ಅದನ್ನು ಹಿಡ್ಕೊಂಡು ಓದುವುದು ಅದು ಪೂಜೆಯೇ. ಕೃಷ್ಣನ ನಿತ್ಯ ಸಾನ್ನಿಧ್ಯ ಇರುವಂತಹ ಗ್ರಂಥ. ಹಾಗಾಗಿ ಅದಕ್ಕೊಂದು ನಮಗೊಂದು ಅವಕಾಶ, ಯೋಗ ಒದಗಿ ಬಂದಿದೆ ಈ ಸಪ್ತಾಹ ಯಜ್ಞ. ಇದರಿಂದ ನಾವು ನಮ್ಮ ಮನೆಯಲ್ಲಿ ನಮ್ಮ ಮನೆಯನ್ನು ನಾವು ದ್ವಾರಕೆಯನ್ನಾಗಿಯೋ ವೃಂದಾವನವನ್ನಾಗಿಯೋ ಮಾಡುವ ಇಂದಿನಿಂದ ಆ ಒಂದು ಸಂಕಲ್ಪವನ್ನು ನಾವೆಲ್ಲರೂ ಕೂಡ ಮಾಡಬೇಕು. ಅದಕ್ಕೆ ಕೃಷ್ಣಾನುಗ್ರಹ ಸದಾ ಇದೆ. ಇಷ್ಟು ದಿನಗಳ ಕಾಲ, ಸುಮಾರು ಇವತ್ತಿಗೆ 8 ದಿವಸ ಆಯಿತು. 8 ದಿವಸಗಳ ಕಾಲ ಎಲ್ಲಿಯೂ ವಿಧಿಗೆ ಚ್ಯುತಿ ಬಾರದ ರೀತಿಯಲ್ಲಿ ನಾವು ಪ್ರಯತ್ನಿಸಿದ್ದೇವೆ. ಪಾರಾಯಣ ಪ್ರವಚನಂತೂ ಯಾವತ್ತೂ ಕೂಡ ಸಪ್ತಾಹದಲ್ಲಿ ಎಲ್ಲವನ್ನು ಹೇಳಲಿಕ್ಕಾಗುವುದಿಲ್ಲ. ಭಾಗವತ ಪ್ರವಚನ ಅಂತ ಖಾಲಿ ಪ್ರವಚನ ಮಾತ್ರ ಇಟ್ಟರೆ 1-2 ತಿಂಗಳು ಆಗುವಾಗ ಮುಗಿದಿತ್ತೋ ಏನೋ, 2 ತಾಸು ಮಾತಾಡಿದರೆ ಮುಗಿದಿತ್ತೋ ಏನೋ ಗೊತ್ತಿಲ್ಲ. ಅಂತೂ ನಮ್ಮದ್ದಾದ ಕರ್ತವ್ಯ ಏನು, ಆ ಕರ್ತವ್ಯಕ್ಕೆ ಲೋಪಬಾರದ ರೀತಿಯಲ್ಲಿ ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಅದನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಿದ್ದೇವೆ. ನೀವು ಮಾಡಿದ್ದೀರಿ. ಈ ಹಿನ್ನೆಲೆಯಲ್ಲಿ ಮಾಡಿದಂತಹ ಸತ್ಕರ್ಮ ಸೂಚಕ ಅಂತ ಇದರ ಬಗ್ಗೆ ಹೇಳ್ತಾರೆ. ಸತ್ಕರ್ಮ ಇದು. ಆ ಸತ್ಕರ್ಮ ಅದು ಭಾಗವತ ಆರಾಧನೆಯ ಮೂಲಕವಾಗಿ ಸಂಪನ್ನಗೊಂಡಿದೆ. ಅದರ ಪೂರ್ಣ ಫಲ ನಿಮಗೆ ಸರ್ವರಿಗೂ ಕೂಡ ಪ್ರಾಪ್ತಿಯಾಗಲಿ.
ಈವರೆಗೆ ಏನೆಲ್ಲ ಇಲ್ಲಿ ಸಮಸ್ಯೆಗಳೋ ದುರಿತಗಳೋ ಇತ್ತೋ ಅದೆಲ್ಲವೂ ಕೂಡ ನಿವಾರಣೆಯಾಗಿ ಈ ಗ್ರಾಮದಲ್ಲಿರುವಂತಹ ಸಮಸ್ತ ಕಷ್ಟಗಳು, ದ್ವೈಧೀಭಾವ, ತಾರತಮ್ಯ, ಸಾಂಘಿಕವಾದಂತಹ ತೊಂದರೆಗಳು ಏನೆಲ್ಲ ಉಂಟು ಅದೆಲ್ಲವೂ ನಿವಾರಣೆಯಾಗಿ ಇವತ್ತಿಂದ ಈ ಸಪ್ತಾಹ ಯಜ್ಞದ ಪೂರ್ಣ ಫಲದ ಪ್ರಭಾವದಿಂದಾಗಿ ಈ ಮನೆಗೂ ಈ ಕುಟುಂಬಕ್ಕೂ ಈ ಕುಟುಂಬದ ಎಲ್ಲ ಸದಸ್ಯರಿಗೆ, ಸಂಬಂಧಪಟ್ಟಂತಹ ಎಲ್ಲ ಸದಸ್ಯರಿಗೆ, ಬಂದಂತಹ ಸಮಸ್ತ ಭಕ್ತರಿಗೆ, ಇಲ್ಲಿ ಸೇವೆ ಮಾಡಿದಂತಹ ಮಾಡ್ತಾ ಇರುವಂತಹ ಎಲ್ಲರಿಗೂ ಕೂಡ ಅವರವರ ಮನೋಭೀಷ್ಟವನ್ನು ಭಗವಂತ ಸರ್ವದಾ ಸರ್ವಕಾಲಗಳಲ್ಲಿಯೂ ಕೂಡ ಅನುಗ್ರಹ ಮಾಡುತ್ತಾ ಸದಾ ಕೃಷ್ಣ ಭಕ್ತಿ ನಮ್ಮಲ್ಲಿ ಊರ್ಜಿತದಲ್ಲಿಯೇ ಇರಲಿ, ಅಧಿಕವಾಗಲಿ, ಸರ್ವರಿಗೂ ಆ ಭಕ್ತಿ ಹೆಚ್ಚಾಗುವ ಹಾಗೆ ಮತ್ತೆ ಮತ್ತೆ ಕೃಷ್ಣನ ಸ್ಮರಣೆ, ಈ ಒಂದು ವಾರದ ಕಥಾ ಶ್ರವಣ ಅನ್ನುವಂಥದ್ದು ನಮ್ಮ ಜೀವನದ ಪ್ರತಿ ಮಜಲಿನಲ್ಲಿಯೂ ಕೂಡ ಅದು ನೆನಪಿಗೆ ಬರುವ ಹಾಗೆ ಇಂಥದ್ದರಿಂದ ಪ್ರೇರಣೆಯಾಗಿ ಇಂತಹ ಒಂದು ವಿಶೇಷ ಯಜ್ಞವನ್ನು ನಾವು ನಮ್ಮ ಮನೆಯಲ್ಲಿಯೋ ಅಥವಾ ನಮ್ಮ ಕೇಂದ್ರದಲ್ಲಿಯೋ ಮಾಡುವಂತಹ ಶಕ್ತಿಯನ್ನು ಸಕಲ ಜಗನ್ನಿಯಾಮಕನಾದಂತಹ ಭಗವಾನ್ ಪರಮಾತ್ಮನೆನಿಸಿದಂತಹ ಶ್ರೀಕೃಷ್ಣ ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಮಂಗಲವನ್ನು ಮಾಡ್ತಾ ಇದ್ದೇವೆ. ಕೃಷ್ಣಾರ್ಪಣಮಸ್ತು. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.